ಸ್ವಾಗತ. ಹರೇ ಕೃಷ್ಣ. ಇಂದಿನಿಂದ ನಾವು ಎಸಿ ಹರೇ ಕೃಷ್ಣ. ಇಂದಿನಿಂದ ನಾವು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಇವರ ಬಗ್ಗೆ ನಾವು ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಇಂದಿನಿಂದ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು. ಅವರು ಆಧುನಿಕ ಯುಗದ ಮಹಾಪರಿವ್ರಾಜಕರು. ಕೃಷ್ಣ ಭಕ್ತಿ ವಿಜ್ಞಾನವನ್ನು ಅವರು ಜಗತ್ತಿನಾದ್ಯಂತ ವೇದಾಂತ ಸ್ವಾಮಿ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು. ಅವರು ಆಧುನಿಕ ಯುಗದ ಮಹಾಪರಿವ್ರಾಜಕರು. ಕೃಷ್ಣ ಭಕ್ತಿ ವಿಜ್ಞಾನವನ್ನು ಜಗತ್ತಿನಾದ್ಯಂತ ಅವರು ಹರಡಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಅವರು ಮಾಡಿದ್ದಾರೆ. ಶ್ರೀಲ ಪ್ರಭುಪಾದರ ಭಕ್ತಿ ಶಕ್ತಿ ಎಷ್ಟು ಹೆಚ್ಚಿತು ಅಂದ್ರೆ ಅವರು ಸಾವಿರಾರು ಜನರನ್ನ ಅವರಿಗೆ ಕೃಷ್ಣ ಭಕ್ತಿಯನ್ನ ಕೊಟ್ಟು ಅವರನ್ನ ಪರಿವರ್ತನೆ ಮಾಡಿದ್ದಾರೆ. ಹಾಗಾಗಿ ಅವರು ತಮ್ಮ ಬದುಕಿನಲ್ಲಿ ತುಂಬಾ ವಯಸ್ಸಾದ ಮೇಲೆ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಅತ್ಯಂತ ತುಂಬಾ ಪ್ರಾಮಾಣಿಕತೆಯಿಂದ ಅವರು ವಿಶ್ವವನ್ನ ಆಧ್ಯಾತ್ಮಿಕ ರೀತಿಯಿಂದ ಬೆಳಗಲಿಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿದ್ದರು. ಪ್ರಾಪಂಚಿಕರಾಗಿ ಪ್ರಾಪಂಚಿಕತೆಯಿಂದ ವ್ಯಸನದಲ್ಲಿ ಮುಳುಗಿದ್ದ ಆ ಪಾಶ್ಚಿಮಾತ್ಯ ದೇಶದ ಜನರ ಅವರ ಅಂಧಕಾರವನ್ನು ಕಳೆದು ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟರು. ಹಾಗಾಗಿ ಜಗತ್ತಿನಾದ್ಯಂತ ಅವರು ಜ್ಞಾನ ಸೂರ್ಯ ಅಥವಾ ಭಕ್ತಿ ಸೂರ್ಯ ಅಂತ ಹೇಳಿ ಅವರನ್ನ ಕರಿಬಹುದು. ಹಾಗಾಗಿ ಅವರು ಈ ಶತಮಾನ ಕಂಡ ಒಬ್ಬ ಶ್ರೇಷ್ಠ ಸಾಧಕ. ಅವರು ಈಗ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಪ್ರಣಾಮ ಮಂತ್ರಗಳನ್ನು ನೋಡೋಣ. ಈ ಪ್ರಣಾಮ ಮಂತ್ರಗಳನ್ನು ಪ್ರತಿಯೊಬ್ಬರು ಕೂಡ ಇದನ್ನ ಕಂಠಸ್ಥ ಮಾಡಿಕೊಳ್ಳಬೇಕು. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾನು ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಗೆ ನನ್ನ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಂದ್ರೆ ಈ ಶ್ಲೋಕದ ಅರ್ಥ, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಭಗವಂತ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದವರು. ಅವರು ಭಗವಂತ ಶ್ರೀಕೃಷ್ಣನ ಆ ಪಾದ ಕಮಲಗಳಲ್ಲಿ ಆಶ್ರಯವನ್ನು ತೆಗೆದುಕೊಂಡಿದ್ದಾರೆ. ಈ ಶ್ಲೋಕದ ಅರ್ಥ. ಈಗ ಎರಡನೆಯ ಪಾರ್ಟು ಅವರ ಪ್ರಣಾಮ ಮಂತ್ರದ್ದು. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನನ್ನ ಆಧ್ಯಾತ್ಮಿಕ ಗುರುಗಳು ನಿಮಗೆ ನನ್ನ ಗೌರವಪೂರ್ವಕ ನಮನಗಳು. ನೀವು ಸರಸ್ವತಿ ಗೋಸ್ವಾಮಿಯವರ ಶಿಷ್ಯರು ಮತ್ತು ಅವರ ಸೇವಕರು. ನೀವು ಪ್ರಪಂಚದಾದ್ಯಂತ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಕೊಟ್ಟಿದ್ದೀರಿ ಮತ್ತು ಹಂಚುತ್ತಿದ್ದೀರಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಪದೇಶಗಳನ್ನು ಹರಡ್ತಾ ಇದ್ದೀರಿ. ಮತ್ತು ನಿರಾಕಾರವಾದಿ ಶೂನ್ಯವಾದಿಗಳಿಂದ ತುಂಬಿ ಹೋಗಿದ್ದ ಈ ದೇಶಗಳನ್ನೆಲ್ಲ, ನೀವು ದೇಶದಲ್ಲಿರ್ತಕ್ಕಂಥ ಬದ್ಧಾತ್ಮರಗಳನ್ನೆಲ್ಲ ನೀವು
ಬಿಡುಗಡೆ ಮಾಡಿದ್ದೀರಿ. ಅವರಿಗೆ ಆ ಒಂದು ನಿರಾಕಾರವಾದ ಮತ್ತು ಶೂನ್ಯವಾದಗಳಿಂದ ನೀವು ಅವರನ್ನ ಉದ್ಧಾರ ಮಾಡಿದ್ದೀರಿ. ಹರೇ ಕೃಷ್ಣ. ಇಲ್ಲಿ ಲೋಚನದಾಸ ಠಾಕೂರರು ಚೈತನ್ಯ ಮಂಗಳದಲ್ಲಿ ಹೇಳಿದ ಮತ್ತೊಂದು ಶ್ಲೋಕವಿದೆ, ಅದು ಬಂಗಾಳಿಯಲ್ಲಿದೆ. ಯೇ ಬಿ ನಾಮ ಸಂಕೀರ್ತನ ತೀಕ್ಷ್ಣ ಖಡ್ಗಾಲಯ ಅಂತರ ಅಸುರ ಜೀವೇರ ಫೇಲಿ ಬೇಕತಿಯ ಯದಿ ಪಾಪಿ ಚಡಿ ಧರ್ಮ ದೂರೇ ದೇಶೀಯ ಮೋರ ಸೇನಾಪತಿ ಭಕ್ತ ಏಬೇ ತತಯ. ಅಂದ್ರೆ ಇಲ್ಲಿ ಏನು ಇದರ ಅರ್ಥ ಏನಕ್ಕೆ ಹೇಳಿದರೆ, ಬದ್ಧಾತ್ಮರ ಹೃದಯದಲ್ಲಿ ರಾಕ್ಷಸಿ ಸ್ವಭಾವ ಇರುತ್ತೆ. ಅದನ್ನು ಇದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದು. ಬದ್ಧಾತ್ಮರ ಹೃದಯಗಳಲ್ಲಿ ಎಲ್ಲ ರಾಕ್ಷಸಿ ಸ್ವಭಾವ ಇರುತ್ತೆ. ಅದನ್ನು ನಾನು ಈ ಹರೇ ಕೃಷ್ಣ ಮಹಾಮಂತ್ರ ಎನ್ನುವ ಖಡ್ಗದಿಂದ ನಾನು ಅದನ್ನ ಕತ್ತರಿಸಿ ಹಾಕ್ತೇನೆ. ಆಗ ಕೆಲವು ಪಾಪಿಷ್ಟರಾದ ಈ ಬದ್ಧಾತ್ಮರು ತಪ್ಪಿಸಿಕೊಂಡು ಹೋದರೆ, ಬೇರೆ ಬೇರೆ ಅಂದರೆ ದೂರ ದೂರ ದೇಶಗಳಿಗೆ ಅವರು ಹೋದರೆ, ಆಗ ನನ್ನ ಸೇನಾಪತಿ ಭಕ್ತ ಬರ್ತಾನೆ ಮತ್ತು ಅವರಿಗೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾನೆ. ಅಂದ್ರೆ ಇದು ಈ ರೀತಿ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಅಂತ ಲೋಚನದಾಸ್ ಠಾಕೂರರು ಚೈತನ್ಯ ಮಂಗಳದಲ್ಲಿ ಬರೆದಿದ್ದಾರೆ. ಇಲ್ಲಿ ಪ್ರಭುಪಾದರು ಬರ್ತಾರೆ, ಅವರು ನನ್ನ ಸೇನಾಪತಿ ಭಕ್ತ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಪ್ರಭುಪಾದರು ಬರೋದನ್ನ ಮೊದಲೇ ಅವರು ಪ್ರಿಡಿಕ್ಟ್ ಮಾಡಿದ್ದರು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳಿಂದ ಇವರು ಎಂಪವರ್ಡ್ ಡಿವೋಟಿ, ಅಂದರೆ ಪ್ರಭುಪಾದರು ಸಾಮಾನ್ಯರಲ್ಲ, ಅವರು ಸಂಪ್ರದಾಯದಲ್ಲಿ ಬಂದಿದ್ದಾರೆ ಮತ್ತು ಶ್ರೀ ಚೈತನ್ಯ ಪ್ರಭುಗಳಿಂದ ಅವರು ಎಂಪವರ್ಡ್ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ವಿಶೇಷ ಶಕ್ತಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಶ್ರೀ ಚೈತನ್ಯ ಎಸಿ ಭಕ್ತಿ ವೇದಾಂತ ಪ್ರಭುಪಾದರು ಆ ಚೈತನ್ಯ ಮಹಾಪ್ರಭುಗಳ ತುಂಬಾ ಆರಾಧ್ಯಕರು, ಸಂಪ್ರದಾಯದಲ್ಲಿ ಬಂದಿದ್ದಾರೆ. ಈಗ ಪ್ರಭುಪಾದರ ಬಾಲ್ಯ. ಪ್ರಭುಪಾದರು 1896 ಸೆಪ್ಟೆಂಬರ್ 1ರಂದು ಕಲ್ಕತ್ತಾದ ಒಂದು ಕಲ್ಕತ್ತಾದ ಸಬರ್ಬ್ ಏರಿಯಾದಲ್ಲಿ ಅವರು ಹುಟ್ಟಿದರು. ಅವರು ಹುಟ್ಟಿರ್ತಕ್ಕಂತಹ ಆ ಜಾಗವನ್ನ ಇಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಅಂದರೆ ಒಂದು ಸಣ್ಣ ಒಂದು ಹಂಚಿನ ಮನೆ, 2 ಕೋಣೆಗಳಿರ್ತಕ್ಕಂತಹ ಮನೆ. ಅದು ಅದಕ್ಕೆ ಅಂದರೆ ಈ ಗಂಗಾ ನದಿಯಿಂದ ಸ್ವಲ್ಪವೇ ದೂರದಲ್ಲಿ ಇತ್ತು. ಮತ್ತು ಇದರ ಪಕ್ಕದಲ್ಲಿ, ಅಂದರೆ ಈ ಮನೆಯ ಪಕ್ಕದಲ್ಲಿಯೇ ಒಂದು ದೊಡ್ಡ ಹಲಸಿನ ಮರ ಕಾಣುತ್ತದೆ ಎಲ್ಲರಿಗೂ. ಈ ಹಲಸಿನ ಮರದ ಕೆಳಗೆಯೇ ಅವರು ಜನನವಾಯಿತು 1896ನೇ ಇಸ್ವಿನಲ್ಲಿ. ಹಾಗಾಗಿ ಈ ಹಲಸಿನ ಮರವನ್ನು ಕೂಡ ನೀವು ಕಾಣಬಹುದು, ಅಷ್ಟು ಹಳೆಯದಾಗಿದೆ ಈ ಹಲಸಿನ ಮರ. ಹಾಗಾಗಿ ಇಲ್ಲಿ ಅವರ ಜನ್ಮ 1896 ಸೆಪ್ಟೆಂಬರ್ 1ರಂದು ಆಯಿತು. ಅವರು ನಂದೋತ್ಸವದ ದಿನ ಜನ್ಮವಾಗಿದೆ. ನಂದೋತ್ಸವ ಅಂದರೆ ಭಗವಾನ್ ಕೃಷ್ಣ ನಂದ ಮಹಾರಾಜನ ಮನೆಯಲ್ಲಿ ಹುಟ್ಟಿದರು. ಸೊ ಹಾಗಾಗಿ ಅಲ್ಲಿ ನಂದ ಮಹಾರಾಜ ಅಂದ್ರೆ ಕೃಷ್ಣ ಹುಟ್ಟಿರೋದು ಇದರಲ್ಲಿ ಮಥುರೆಯಲ್ಲಿ. ಆದರೆ ಹುಟ್ಟಿದ ಕೂಡಲೇ ಅವರನ್ನು ವಸುದೇವರು ಅವರನ್ನು ತಂದು ಅಲ್ಲಿ ಗೋಕುಲದಲ್ಲಿ ಅಲ್ಲಿ ಅವರಿಗೆ ನಂದ ಮಹಾರಾಜರ ಮನೆಯಲ್ಲಿ ಅವರು ಇಟ್ಟಿದ್ರು. ಯಶೋದೆ ಮಾತೆಯ ಪಕ್ಕದಲ್ಲಿ ಇಟ್ಟು, ಇದು ನಮಗೆಲ್ಲರಿಗೂ ಗೊತ್ತಿದೆ. ಆ ಮಗುವನ್ನು ಯಶೋದೆ ಹೆಣ್ಣು ಮಗುವನ್ನು ತಂದು ಮತ್ತೆ ಅದನ್ನ ದೇವಕಿಯ ಪಕ್ಕದಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಕೃಷ್ಣನ ತಂದೆ ನಂದ ಮಹಾರಾಜ್ ಅಂತ ಅವರು ಅಲ್ಲೇ ಸಾಕು ತಂದೆಯಾಗಿದ್ರು. ಮತ್ತು ಅವರು ನಂದ ಮಹಾರಾಜರು ಅವರಿಗೆ ಕೃಷ್ಣ ಹುಟ್ಟಿದ್ದು
ತುಂಬಾ ಸಂತೋಷಕರ. ಯಾಕೆಂದ್ರೆ ಎಷ್ಟೋ ವರ್ಷದ ಮೇಲೆ ಹುಟ್ಟಿದ್ದು. ಹಾಗಾಗಿ ಅಲ್ಲಿ ಅವರು ಕೃಷ್ಣನ ಒಂದು ಹುಟ್ಟಿದ ಆನಂದಕ್ಕೆ ಒಂದು ಉತ್ಸವವನ್ನು ಮಾಡಿದ್ದರು. ಅದು ಸೆಪ್ಟೆಂಬರ್, ಅದಕ್ಕೆ ಆ ದಿವಸಕ್ಕೆ ನಂದೋತ್ಸವ ಅಂತ ಹೇಳ್ತಾರೆ. ಹಾಗಾಗಿ ಈ ನಂದೋತ್ಸವದ ದಿವಸ ಹುಟ್ಟಿರೋದ್ರಿಂದ ಅವರ ಚಿಕ್ಕಪ್ಪ, ಈ ಶ್ರೀಲ ಪ್ರಭುಪಾದರ ಚಿಕ್ಕಪ್ಪ ಅವರಿಗೆ ನಂದೂಲಾಲ್ ಅಂತ ಹೆಸರಿಟ್ರು. ಆದರೆ ಶ್ರೀಲ ಪ್ರಭುಪಾದರ ತಂದೆಯವರ ಹೆಸರು ಗೌರಮೋಹನ್ ಡೇ ಮತ್ತು ತಾಯಿ ರಜನಿ. ಸೊ ಹಾಗಾಗಿ ಇದನ್ನ ಪ್ರಶ್ನೆಯನ್ನ ಅದನ್ನ ಹೆಚ್ಚಾಗಿ ಕೇಳ್ತಾರೆ ದೀಕ್ಷೆಯಲ್ಲಿ. ಪ್ರಭುಪಾದರ ತಂದೆ ತಾಯಿ ಹೆಸರು ನೆನ್ಪಿಟ್ಕೋಬೇಕು. ಅವರು ಗೌರಮೋಹನ್ ಡೇ ಮತ್ತು ತಾಯಿ ರಜನಿ ಅವರಿಗೆ ತಮ್ಮ ಮಗನಿಗೆ ಅವರು ಅಭಯಚರಣ ಅಂತ ಹೆಸರಿಟ್ರು. ಈ ಅಭಯಚರಣ ಇದರ ಅರ್ಥ ಏನು ಅಂತಂದ್ರೆ, ಅಭಯ ಅಂದ್ರೆ ಯಾವ ಭಯವಿಲ್ಲದವನು, ಚರಣ ಅಂತಂದ್ರೆ ಭಗವಂತ ಕೃಷ್ಣನ ಆ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆದವರು. ಹಾಗಾಗಿ ಚಿಕ್ಕಂದಿನಿಂದ ಅವರಿಗೆ ಅಂದ್ರೆ ತಂದೆ ತಾಯಿಗಳು ಹೆಸರಿಟ್ಟಿದ್ದು ಅದು ತುಂಬಾ ಕೃಷ್ಣನಲ್ಲಿ ಅಂದ್ರೆ ಆಶ್ರಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಶರಣಾಗತನಾದವನು ಅಂತಲೇ ಅರ್ಥ. ಸೊ ಹಾಗಾಗಿ ಇಷ್ಟು ಒಳ್ಳೆಯ ಹೆಸರನ್ನು ಇಡಬೇಕಾದ್ರೆ ಅವರು ತಂದೆ ತಾಯಿ ಇಬ್ಬರು ವೈಷ್ಣವರು. ಸೊ ಹಾಗಾಗಿ ತುಂಬಾ ಅವರ ಮನೆಯಲ್ಲಿ ಒಂದು ವೈಷ್ಣವ ಸಂಪ್ರದಾಯದ ವಾತಾವರಣ ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಅಷ್ಟು ಅವರ ಒಂದು ಶ್ರೇಷ್ಠ ಕೃಷ್ಣನ ಶ್ರೇಷ್ಠ ಭಕ್ತರು ಅವರು. ಹಾಗಾಗಿ ಅವರ ಮನೆಯಲ್ಲಿ ಕೃಷ್ಣ ಭಕ್ತಿ ತುಂಬಿ ತುಳುಕಾಡ್ತಾ ಇತ್ತು. ಆಮೇಲೆ ಇಲ್ಲಿ ಒಂದು ನಾವು ಚಿತ್ರ ಇಲ್ಲಿ ನೋಡ್ತಾ ಇದ್ದೇವೆ. ಅವರು ಹುಟ್ಟಿದಾಗ ಒಬ್ಬ ಅಂದ್ರೆ ಜ್ಯೋತಿಷಿ, ಅದು ಈ ತರ ಅಂದ್ರೆ ಕೆಲವೊಂದು ಮುಂದೆ ಏನಾಗುತ್ತೆ ಅಂತ ಹೇಳ್ತಾರೆ ಕೆಲವು ಜ್ಯೋತಿಷಿಗಳು. ಆ ತರ ಭವಿಷ್ಯವನ್ನು ಹೇಳಿದ್ರು. ಈ ಮಗು 70 ವರ್ಷ ಆದಾಗ ಅವನು ಸಮುದ್ರಯಾನವನ್ನು ಮಾಡ್ತಾನೆ ಮತ್ತು ದೊಡ್ಡ ಧರ್ಮ ಪ್ರಸಾರಕ ಆಗ್ತಾನೆ, 108 ದೇವಸ್ಥಾನಗಳನ್ನು ಕಟ್ಟುತ್ತಾನೆ ಅಂತ ಹೇಳಿದ್ರು. ಈ ಜ್ಯೋತಿಷಿ ಹೇಳಿದ ವಿಚಾರ ಇದು ಆಮೇಲೆ ಸತ್ಯವಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅಂದ್ರೆ ಇದು ಆಗ ತಂದೆ ತಾಯಿಗಳಿಗೆ ಅಷ್ಟೊಂದು ನಂಬಿಕೆ ಆಗಲಿಲ್ಲ, ಆದರೆ ಈಗ ಅದು ನಮಗೆ ಸತ್ಯವಾಗಿ ಕಂಡಿದೆ. ಇನ್ನು ಶ್ರೀಲ ಪ್ರಭುಪಾದರ ಬಾಲ್ಯದ ಲೀಲೆಗಳು, ಕೆಲವು ವಿಚಾರಗಳು. ಶ್ರೀಲ ಪ್ರಭುಪಾದರು 1.5 ವರ್ಷದ ಚಿಕ್ಕ ಮಗುವಾಗಿದ್ದಾಗ ಅವರಿಗೆ ಟೈಫಾಯ್ಡ್ ಕಾಯಿಲೆ ಬಂತು. ಸೊ ಹಾಗಾಗಿ ಆ ಟೈಫಾಯ್ಡ್ ಕಾಯಿಲೆಯಲ್ಲಿ ಅವರಿಗೆ ಡಾಕ್ಟರ್ ಬೋಸ್ ಅಂತ ಅಂದ್ರೆ ಅವರ ಕುಟುಂಬದ ವೈದ್ಯರು, ಅವರು ತುಂಬಾ ವೀಕ್ ಆಗಿದ್ದಿದ್ರು. ಚಿಕ್ಕ ಮಗು ಅಭಯಚರಣ ಅರವಿಂದರು. ಆಗ ಡಾಕ್ಟರ್ ಬೋಸ್ ಏನ್ ಹೇಳಿದ್ರು, ಕೋಳಿಯ ಸೂಪನ್ನು ಕೊಡಬೇಕು ಅಂತ. ಆದ್ರೆ ಇದಕ್ಕೆ ತಂದೆ ತಾಯಿ ಇಬ್ರು ಒಪ್ಪಲಿಲ್ಲ. ನಾವು ಮಾಡಲ್ಲ, ನಾವು ಇಲ್ಲಿ ವೈಷ್ಣವರು, ನಾವು ಭಕ್ತರ ಕುಟುಂಬ, ಹಾಗಾಗಿ ನಮಗೆ ಈ ತರ ಆಗಲ್ಲ. ಆವಾಗ ಅವರು ಡಾಕ್ಟರ್ ಬೋಸ್ ಅವರು ಏನ್ ಮಾಡಿದ್ರು, ತಮ್ಮ ಮನೆಯಲ್ಲಿಯೇ ಒಂದು ಕೋಳಿ ಸೂಪನ್ನು ಮಾಡಿಕೊಂಡು ಬಿಸಿ ಬಿಸಿ ಸೂಪನ್ನು ತಂದ್ರು. ಆ ಮಗು ಅಭಯನ ಬಾಯಿಗೆ 1-2 ಚಮಚದಷ್ಟು ಸೂಪನ್ನು ಅವರು ಹಾಕಿಬಿಟ್ರು. ಅದು ಗಂಟಲಿನಲ್ಲಿ ಇಳಿತೋ ಇಲ್ವೋ ಗೊತ್ತಿಲ್ಲ. ಮರುಕ್ಷಣವೇ ಮಗು ಅಭಯಚರಣ ಅವರು ಪಿಚಕಾರಿಯಿಂದ ನಾವು ಹೇಗೆ ಅದನ್ನ ನೀರು ಚಿಮ್ಮುತ್ತೆ ಆ ಪಿಚಕಾರಿಯಿಂದ, ಹಾಗೆ ವಾಂತಿ ಮಾಡಿದ್ರು. ತುಂಬಾ ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂತ ಹೇಳ್ತೇವೆ, ಆ ತರ ವಾಂತಿ ಮಾಡಿದ್ರು. ಆ ವಾಂತಿ ಆಗಿದ್ದು ಡಾಕ್ಟರ್ ಬೋಸ್ರ ಮುಖ, ಅವರದು ಮೀಸೆ, ಅವರ ಕನ್ನಡಕ, ಅವರ ಶರ್ಟು, ಅವರ ಟೈ ಎಲ್ಲದರ ಮೇಲೂ ಅದು ಹೋಗಿತ್ತಂತೆ. ಹಾಗಾಗಿ ಅವರು ಮನೆಗೆ ಓಡಿ ಹೋದರು. ಹೀಗೆ ವಿಶ್ವಕ್ಕೆ ಮುಂದೆ ಅವರು ಶಾಕಾಹಾರದ ಮಹತ್ವವನ್ನು ಹೇಳ್ತಾರೆ, ಪ್ರಸಾದದ ಮಹಿಮೆಯನ್ನು ಹೇಳ್ತಾರೆ. ಅಂತಹ ಅಭಯ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ತನಗೆ ಅರಿವಿಲ್ಲದಂತೆಯೇ ಅದನ್ನು ಅವರು ಪಾಲಿಸಿದ್ದರು. ಶರೀರಕ್ಕೆ ಯಾವುದು ಅಪೇಯಪಾನ, ಯಾವುದು ಅಭಕ್ಷ್ಯ ಭಕ್ಷಣ, ಅದನ್ನೆಲ್ಲ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದರು. ಚಿಕ್ಕ ಮಗುವಿದ್ದಾಗೆ ಹೇಗೆ ತಾನೇ ತಿರಸ್ಕರಿಸಿದ್ದರು. ಇನ್ನು 3 ವರ್ಷವಾದಾಗ ಅವರ ಬಟ್ಟೆಗೆ ಬೆಂಕಿ ತಾಗಿತು. ಆಗ ಎಲ್ಲಿಂದಲೋ ಒಬ್ಬ ಆಗಂತುಕ ತರ ವ್ಯಕ್ತಿ ಬಂದು ಆ ಒಂದು ಬೆಂಕಿಯನ್ನು ನಂದಿಸಿದರು. ಆಗ ಅಭಯ ಚಿಕ್ಕ ಹುಡುಗ ಅವರು ಬದುಕಿದರು. ಆದರೆ ಒಂದ್ ಸ್ವಲ್ಪ ಗಾಯ ಆಗಿತ್ತು ಕಾಲಿನಲ್ಲಿ ಅಷ್ಟೇ. ಇನ್ನು 4 ವರ್ಷ ಆಗಿದ್ದಾಗ ಏನಾಯ್ತು, ಕಲ್ಕತ್ತಾದಲ್ಲಿ ತುಂಬಾ ಒಂದು ಪ್ಲೇಗ್ ರೋಗ ಬಂದಿತ್ತು ಅವಾಗ. ಸೊ ಹೀಗಾಗಿ ಆ ಪ್ಲೇಗ್ ಮಾರಿ ಬಂದಾಗ ಡಜನ್ ಗಟ್ಲೆ ಜನ ದಿನ ಸಾಯ್ತಾ ಇದ್ದಿದ್ರು. 1000 ಗಟ್ಲೆ ಜನ
ಕಲ್ಕತ್ತಾ ಆ ಸಿಟಿಯನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರು. ಆಗ ಕಲ್ಕತ್ತಾದಲ್ಲಿ ಒಬ್ಬ ಮುದುಕ ಬಂದ್ರು, ಅಂದ್ರೆ ತುಂಬಾ ವಯಸ್ಸಾದ ಮುದುಕ. ಅವರು ಕಲ್ಕತ್ತಾದ ತುಂಬಾ ಸಂಕೀರ್ತನೆ, ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಹೋಗ್ತಿದ್ರಂತೆ. ಆಗ ಜಾತಿ ಭೇದವಿಲ್ಲದೆ ಎಲ್ಲಾ ಜನರು ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರು. ಇದಾದ ಸ್ವಲ್ಪ ಸಮಯದಲ್ಲಿ ಆ ಪ್ಲೇಗು ಕಂಟ್ರೋಲಿಗೆ ಬಂತಂತೆ. ಅದು ಕಡಿಮೆ ಆಯಿತು. ಸೊ ಇದರಲ್ಲಿ ನಾವು ಆ ಚಿಕ್ಕ ಬಾಲಕ ಇದ್ದಾಗ ಕೂಡ ಅಲ್ಲಿ ಅವನು ಹರಿನಾಮ ಸಂಕೀರ್ತನೆಯನ್ನು ಕೇಳಿದ. ಆ ಎಲ್ಲ ಕಲ್ಕತ್ತಾದ ಸುತ್ತಲ್ಲ ಹೋಗ್ತಾ ತುಂಬಾ ರಸ್ತೆಗಳಲ್ಲೆಲ್ಲ ಸಂಕೀರ್ತನೆ ಆಗ್ತಾ ಇದ್ದಿತ್ತು. ವಾತಾವರಣ ಆ ತರ ಇದ್ದಿತ್ತು. ಇಲ್ಲಿ ನಾವು ಮೇನ್ ನೋಡ್ತಕ್ಕಂಥ ವಿಚಾರಗಳು ಏನೆಂದರೆ, ಆ ಶ್ರೀಲ ಪ್ರಭುಪಾದರ ಕೌಟುಂಬಿಕ ಜೀವನದಲ್ಲಿ ಚಿಕ್ಕ ಮಗುವಿದ್ದಾಗ ಯಾವ ತರ ವಾತಾವರಣ ಇತ್ತು, ಯಾವ ತರ ಅವರದ್ದೆಲ್ಲ ಇದನ್ನೆಲ್ಲ ಸಂಕಟಗಳು ಏನೇನು ಬಂದಿತ್ತು, ಅದು ಹೇಗೆ ಪಾರಾದ್ರು, ಎಲ್ಲ ಇದನ್ನ ನೋಡ್ಬೋದು. ಮತ್ತೆ ಇಲ್ಲಿ ಗೌರಮೋಹನರು ಅವರು ಯಾವಾಗ್ಲೂ ವೈಷ್ಣವ ಕುಟುಂಬ, ಆದ್ರಿಂದ ಅವರು ಸಾಧು, ಮತ್ತೆ ಅವರ ಮನೆಗೆ ಸಾಧು ಸಂತರು ತುಂಬಾ ಬರ್ತಾ ಇರ್ತಿದ್ರು. ಆಗ ಅವ್ರನ್ನೆಲ್ಲ ಆಧರಿಸಿ ಅವರಿಗೆ ಸತ್ಕರಿಸಿ ಮಾಡ್ತಾ ಇದ್ರು. ನೋಡಿ, ಇದೆಲ್ಲ ವೈಷ್ಣವ ಸದಾಚಾರ. ಸಾಧು ಸಂತರನ್ನ ಮನೆಯಲ್ಲಿ ವೈಷ್ಣವರನ್ನ ಕರೆಯುವುದು, ಅವರಿಗೆ ಸತ್ಕಾರ ಮಾಡುವುದು, ಅವರು ಬಂದಾಗ ಅವರಿಗೆ ಎಲ್ಲ ಆದರಾತಿಥ್ಯಗಳನ್ನು ಮಾಡುವುದು ಈ ವೈಷ್ಣವ ಸದಾಚಾರ. ಹಾಗೆ ಬಂದಾಗ ಅವರು ಕೇಳ್ತಾ ಇದ್ದಿದ್ದೇನೆ ಏನನ್ನ, ನನ್ನ ಮಗ ನನ್ನ ಮಗ ಅಭಯ ಅವರು ರಾಧಾರಾಣಿ ಅವರಿಗೆ ಪ್ರೀತಿ ಅಂತ ಆಗಲಿ, ಅವರಿಗೆ ರಾಧಾರಾಣಿಗೆ ಪ್ರೀತಿ ಆಗುವಂತ ನನ್ನ ಮಗ ಅಭಯ ಆಗಲಿ, ಆ ತರ ನೀವು ಅವನಿಗೆ ಆಶೀರ್ವಾದ ಕೊಡಿ. ಇಲ್ಲಿ ಕೂಡ ನಾವು ನೋಡಬಹುದು ಆ ಗೌರಮೋಹನ್ ಅವರು ಎಷ್ಟು ಅಂದ್ರೆ ಒಂದು ಕೃಷ್ಣ ಭಕ್ತರಾಗಿದ್ದಂದ್ರೆ ಅದನ್ನ ಆಚರಣೆ ಕೂಡ ಮಾಡ್ತಾ ಇದ್ರು. ತಮಗಾಗಿ ಭೌತಿಕ ಕೇಳ್ತಾ ಇರ್ಲಿಲ್ಲ, ತನ್ನ ಮಗನಿಗಾಗಿ ಭೌತಿಕ ಕೇಳ್ತಾ ಇರ್ಲಿಲ್ಲ. ತನ್ನ ಮಗನಿಗೆ ಆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ರಾಧಾರಾಣಿಯ ಆಶೀರ್ವಾದವನ್ನು ಕೇಳ್ತಾ ಇದ್ದಿದ್ರು. ನೀವು ಆಶೀರ್ವಾದ ಮಾಡಿ, ನನ್ನ ಮಗನಿಗೆ ರಾಧಾರಾಣಿಯ ಆಶೀರ್ವಾದ ಸಿಕ್ಕಲಿ. ಸೊ ಇದೆಲ್ಲ ಇಂತಹ ಒಂದು ತುಂಬಾ ಒಂದು ಸದಾವಕಾಶ, ಒಂದು ವೈಷ್ಣವ ಕುಟುಂಬದಲ್ಲಿ ಹುಟ್ಟತಕ್ಕಂಥ ಸದಾವಕಾಶ ತನಗೆ ಸಿಕ್ಕಿತು ಅಂತ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಭಾವಾರ್ಥ ಬರೀಬೇಕಾದ್ರೆ ಹೇಳಿದ್ದಾರೆ. ಸೊ ಅಂತಹ ವಾತಾವರಣ ಸಿಕ್ಕುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ವಲ್ಪವೇ ಒಂದು ಇದು ಮಾಡಿದ್ರು ಕೂಡ, ಸಾಧನೆ ಮಾಡಿದ್ರು ಕೂಡ ಭಗವಂತ ಕೃಷ್ಣ ನಮಗೆ ಮುಂದಿನ ಜನ್ಮದಲ್ಲಿ ವೈಷ್ಣವರ ಮನೆಯಲ್ಲಿ ಕೂಡ ಹುಟ್ಟಲಿಕ್ಕೆ ಅವಕಾಶ ಕೊಡ್ತಾರೆ. ಬ್ರಾಹ್ಮಣರ ಮನೆಯಲ್ಲಿ, ವೈಷ್ಣವರ ಮನೆಯಲ್ಲಿ ಅಂತ ನಾವು, ಮತ್ತೆ ವೈಶ್ಯರ ಮನೆಯಲ್ಲೂ ಕೂಡ, ಶ್ರೀಮಂತರ ಮನೆಯಲ್ಲಿ, ಇದನ್ನ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಹಾಗೆ ಇಲ್ಲಿ ಗೌರಮೋಹನರ ಆ ಒಂದು ನಡತೆ, ವೈಷ್ಣವ ಸದಾಚಾರವನ್ನು ನೋಡಬಹುದು. ಇನ್ನು ಅಭಯಚರಣ ಪ್ರಭುಪಾದರಿಗೆ ಚಿಕ್ಕ ಮಗುವಿದ್ದಾಗ ಅನೇಕ ಹೆಸರುಗಳಿತ್ತು, ಪೆಟ್ ನೇಮ್ಸು. ಅವರಿಗೆ ಮೋತಿ ಅಂತ ಕರಿತಾ ಇದ್ರು, ನಂದುಲಾಲ್ ಅಂತ ಕರಿತಾ ಇದ್ರು, ನಂದು ಅಂತ ಹೇಳ್ತಾ ಇದ್ರು, ಕೋಚ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರ ಅಜ್ಜಿ ಅವರಿಗೆ ಕಚೌರಿ ಮುಖಿ ಅಂತ ಕರಿತಾ ಇದ್ರಂತೆ. ಅವರಿಗೆ ತುಂಬಾ ಪ್ರೀತಿಯಿಂದ ಕರಿತಾ ಇದ್ರಂತೆ, ಮೊಮ್ಮಗನ್ನ ಕಚೌರಿ ಮುಖಿ ಅಂತ. ಅಂದ್ರೆ ಇಲ್ಲಿ ಯಾಕೆ ಕರಿತಾ ಇದ್ರು ಅಂದ್ರೆ, ಅವರು ಚಿಕ್ಕ ಹುಡುಗ ಆಗಿದ್ದಾಗ ಅಲ್ಲಿ ರಸ್ತೆಯಲ್ಲೆಲ್ಲ ಅಂದ್ರೆ ಮಾಡ್ತಾರೆ, ಅಂದ್ರೆ ಕಲ್ಕತ್ತಾದ ಕಡೆಗೆಲ್ಲ ರಸ್ತೆ ಮೇಲೆಲ್ಲ ಮಾಡ್ತಾರೆ. ನೀವು ನೋಡಿರಬಹುದು ಕಲ್ಕತ್ತಾದ ರಸ್ತೆಯಲ್ಲಿ ಎಲ್ಲ ಅಲ್ಲೆಲ್ಲ ಪೂರಿ ಎಲ್ಲ ಕರೆದು ಜನ ಅಲ್ಲಿ ರಸ್ತೆ ಮೇಲೆ ತಿನ್ಕೋತ ಹೋಗ್ತಾ ಇರ್ತಾರೆ. ಆಗ ರೋಡ್ ಸೈಡ್ ವೆಂಡರ್ಸ್ ಅವರಿಗೆ ಹೇಳ್ತಾರೆ. ಆ ರಸ್ತೆಯಲ್ಲಿ ಇರ್ತಕ್ಕಂಥ ಆ ರೋಡ್ ಸೈಡ್ ಎಲ್ಲ ಇದನ್ನೆಲ್ಲ ಮಾಡ್ತಕ್ಕಂತಹ ಅವರ ರೋಡ್ ಸೈಡ್ ವೆಂಡರ್ಸ್ ಹತ್ರ ಇವರು ಏನ್ ಮಾಡ್ತಿದ್ರು, ಅವರು ಕಚೌರಿ ಮಾಡ್ತಾ ಇದ್ದಿದ್ರು. ಅದನ್ನ ಇವರು ತಗೊಳ್ಕೊಳ್ತಾ ಇದ್ದಿದ್ರು. ಮತ್ತು ತಮ್ಮ ಜೇಬಿನ ಪಕೆಟಲ್ಲಿ ಕೂಡ ಅವರು ಹಾಕೊಂಡ್ ಬಿಡ್ತಿದ್ರು ಸಣ್ಣ ಮಗು ಇದ್ದಾಗ. ಹಾಗೆ ಅದಕ್ಕಾಗಿ ಅಭಯನಿಗೆ ಕಚೌರಿ ಮುಖಿ ಅಂತ ಅಜ್ಜಿ ಕರಿತಾ ಇದ್ರು. ಇಲ್ಲಿ ಗೌರಮೋಹನ್ ತನ್ನ ಮಗನಿಗೆ ರಾಧಾರಾಣಿಯನ್ನ, ಅಂದ್ರೆ ಅಭಯನಿಗೆ ರಾಧಾಕೃಷ್ಣನನ್ನ ಆ ವಿಗ್ರಹ ಪೂಜೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ತಂದೆಯಾದವನ ಕರ್ತವ್ಯ ತನ್ನ ಮಗನಿಗೆ ಒಂದು ವಿಗ್ರಹ ಆರಾಧನೆ ಮಾಡ್ತಕ್ಕಂಥದನ್ನ ಕಲಿಸ್ತಕ್ಕಂಥದ್ದು. ಆ ವಾತಾವರಣ ಆ ತರ ಇತ್ತು ಮತ್ತು ಅವರು ಮಗನಿಗೆ ಕಲಿಸ್ತಾ ಇದ್ರು. ಸೊ ಹಾಗಾಗಿ ಇದು ಕೂಡ ವೈಷ್ಣವ ಆಚಾರ. ವಿಗ್ರಹ ಆರಾಧನೆ ಮನೆಯಲ್ಲಿ ನಡಿಲೇಬೇಕು. ಅದನ್ನ ಅವರು ಅತ್ಯಂತ ಅಂದ್ರೆ ತುಂಬಾ ಭಕ್ತಿ ಭಾವದಿಂದ ಮಾಡ್ತಾ ಇದ್ರು. ಆ ಒಂದು ಇದು ಅಭಯನ ಮೇಲೆ ಹೆಚ್ಚಿನ ಪರಿಣಾಮ ಬೀರಿತ್ತು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಚಿತ್ರ ನೋಡಬಹುದು ನಾವು. ಆಮೇಲೆ ಚಿಕ್ಕ ಮಗು ಅಭಯನಿಗೆ ತಂದೆ ಏನ್ ಮಾಡ್ತಿದ್ದಂದ್ರೆ, ಒಂದು
ಮೃದಂಗ ಕೂಡ ಕೊಟ್ಟಿದ್ರಂತೆ. ಆ ಮೃದಂಗ ಅಂದ್ರೆ ಮಗನಿಗೆ ಮೃದಂಗ ಕೊಟ್ಟಿದ್ರು ಅವರು. ಸೊ ಮೃದಂಗವನ್ನ ನುಡಿಸುತ್ತಾ ನೀನು ಕೃಷ್ಣ ಭಕ್ತಿಯನ್ನ ಮಾಡುವಂತಹ ಮಹಾ ವೈಷ್ಣವನಾಗ್ಬೇಕು ಅಂತ ಅವರ ಇಚ್ಛೆ ಆಗಿತ್ತಂತೆ. ಸೊ ಹಾಗಾಗಿ ಮೃದಂಗವನ್ನ ಚಿಕ್ಕ ಹುಡುಗನಿಗೆ ಕೊಟ್ಟಿದ್ರು. ಯಾಕೆಂತಂದ್ರೆ ಈ ಮೃದಂಗ ಹೇಳೋದು ನಮ್ಮ ಹೃದಯದಲ್ಲಿ ಕೃಷ್ಣನ ನಾಮದ ತರಂಗಗಳನ್ನು ಎಬ್ಬಿಸುತ್ತದೆ. ಹಾಗಾಗಿ ಮೈ ಮನಗಳನ್ನ ಅದು ಪುಳಕಿಸುತ್ತೆ ಆ ಮೃದಂಗದ ನಾದ. ಸೊ ಹಾಗಾಗಿ ಈ ಮೃದಂಗ ವೈಷ್ಣವ ಭಕ್ತರ ಸಂಕೇತ. ಸೊ ಅದನ್ನು ಕೂಡ ಅವರು ಮಗುವಿಗೆ ಚಿಕ್ಕದಾಗಿದ್ದ ಕೂಡ ತಂದು ಕೊಟ್ಟಿದ್ರು. ಆಮೇಲೆ ಇನ್ನೊಂದು ಇಲ್ಲಿ ರಥ, ಇಲ್ಲಿ ಬಾಲಕ ಅಭಯ ಚರಣರನ್ನ ನಾವು ನೋಡ್ಬೋದು. ಅವರಿಗೆ ತಂದೆ ಒಂದು ರಥ ತಂದು ಕೊಟ್ಟಿದ್ರು. ಆ ರಥ ತನಗೆ ಬೇಕು ಅಂತ ತಂದೆ ಹತ್ರ ಕೇಳಿದ್ದ ಅವರು. ಹಾಗಾಗಿ ಅಲ್ಲಿ ಚಿಕ್ಕ ಜಗನ್ನಾಥಕ್ಕೆ ರಥ ಬೇಕು ನನಗೆ, ಆದ್ರೆ ಅದು ತುಂಬಾ ದುಬಾರಿ ಆಗಿತ್ತಂತೆ. ತಂದೆಯವರು ಹೇಳಿದ್ರು ನನಗೆ ಆಗಲ್ಲ, ಇದು ತುಂಬಾ ದುಬಾರಿ ಅಂತ ಹೇಳಿದ್ರಂತೆ. ಆದ್ರೆ ಅಭಯಚರಣ ಅವರು ತುಂಬಾ ಹಠ ಮಾಡಿದ್ರಂತೆ. ಅವಾಗ ಒಂದು ವೃದ್ಧೆ ಅಚಾನಕ್ ಅವರಿಗೆ ಸಿಕ್ಕಿ ಅವನು ಹಠ ಮಾಡೋದು ನೋಡಿದ್ಲು. ಆವಾಗ ಅವಳು ಹೇಳಿದ್ಲು, ನನ್ನ ಮನೆಯಲ್ಲಿ ಇದೆ ಒಂದು ಜಗನ್ನಾಥ ರಥ ಇದೆ ನನ್ನ ಹತ್ರ ನೀವು ತಗೋಬಹುದು. ತಂದೆಯವರು ಅವಳ ಹತ್ರ ಸ್ವಲ್ಪ ಹಣ ಕೊಟ್ಟು ತಕೊಂಡ್ರು. ಅವಳು ಫ್ರೀಯಾಗಿ ಕೊಡ್ತಿದ್ಲಂತೆ. ಆದ್ರೂ ಅವ್ರ ತಂದೆ ಒಪ್ಲಿಲ್ಲ. ಸ್ವಲ್ಪನಾದ್ರೂ ಹಣ ತಗೋ ಅಂತ ಹೇಳಿ ಅವ್ರು ಕೊಟ್ರು. ಪ್ರಭುಪಾದರು ಅದನ್ನ ತುಂಬಾ ಚೆನ್ನಾಗಿ ಎಲ್ಲ ತನ್ನ ಚಿಕ್ಕ ಮಕ್ಕಳ ಜೊತೆ ಹೇಗೆ ಅಲ್ಲಿ ರಥಯಾತ್ರೆ ಮಾಡ್ತಾ ಇದ್ದಾರೆ. ಮುಂದೆ ಇದೇ ರಥಯಾತ್ರೆ ಮಾಡುವುದು ಮತ್ತು ಆ ಒಂದು ಇದನ್ನ ರಾಧಾ ಕೃಷ್ಣರ ವಿಗ್ರಹ ಪೂಜೆ ಮಾಡುವುದು, ಇದನ್ನ ಅವರು ಮುಂದೆ ತಮ್ಮ ಆ ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡುವಾಗ ಅನೇಕ ದೇಶಗಳಲ್ಲಿ ಇದನ್ನ ಮಾಡಿದ್ದಾರೆ. 108 ದೇಗುಲಗಳನ್ನು ಮಾಡಿ ರಾಧಾಕೃಷ್ಣರ ವಿಗ್ರಹ ಪೂಜೆ ಆಗ್ಲಿಕ್ಕೆ ಅವರು ಎಲ್ಲ ಮಾಡಿದ್ದಾರೆ. ಇನ್ನು ಈ ಹ್ಯಾರಿಸನ್ ರಸ್ತೆ ಕಲ್ಕತ್ತಾದಲ್ಲಿ ಈ ಜಗನ್ನಾಥ ಯಾತ್ರೆ ಸಣ್ಣ ಪುಟ್ಟ ಮಗು ಮಾಡಿದ್ದು ಅಭಯಚರಣರು. ಅದು ಮುಂದೆ ತುಂಬಾ ಇಡೀ ಪ್ರಪಂಚದಾದ್ಯಂತ ಜಗನ್ನಾಥ ಯಾತ್ರೆ ದೊಡ್ಡ ದೊಡ್ಡ ರಸ್ತೆಯಲ್ಲಿ, ಲಂಡನ್ನಿನ ಒಂದು ಟ್ರಿಫಾಲ್ಗರ್ ಚೌಕ, ಆಸ್ಟ್ರೇಲಿಯಾದ ಮೆಲ್ಬೋರ್ನಿನ ವಿಶಾಲವಾದ ಬೀದಿಗಳು, ಅಮೆರಿಕದ ಅದು ನ್ಯೂಯಾರ್ಕ್ನ ಎಂಪೈರ್ ಸ್ಕ್ವೇರ್ ಕಟ್ಟಡದ ನೆರಳು, ಹೀಗೆ ಸ್ಯಾನ್ ಫ್ರಾನ್ಸಿಸ್ಕೋ, ಫಿಲಡೆಲ್ಫಿಯಾ, ವಾಷಿಂಗ್ಟನ್, ಅಲ್ಲೆಲ್ಲ ರಸ್ತೆಗಳಲ್ಲಿ, ಫ್ರಾನ್ಸಿನ ಈಫೆಲ್ ಟವರ್, ಜಗತ್ತಿನಲ್ಲೆಲ್ಲ ತುಂಬಾ ಪ್ರಸಿದ್ಧವಾದ ರಸ್ತೆಗಳಲ್ಲಿ ಕೂಡ ಇವರು ರಥಯಾತ್ರೆಯನ್ನ ಮಾಡಿದರು. ಸೊ ಹಾಗಾಗಿ ಇದಕ್ಕೆ ಮೂಲ ಅವರಿಗೆ ಚಿಕ್ಕ ಮಗು ಇದ್ದಾಗ ಆ ರೀತಿಯಾದ ಒಂದು ತುಂಬಾ ವೈಷ್ಣವ ಕಲ್ಚರ್ ಇತ್ತು. ಹಾಗಾಗಿ ಇಡೀ ಪ್ರಪಂಚದ ಮುಖ್ಯ ರಸ್ತೆಗಳಲ್ಲಿ ಭಕ್ತಕೋಟಿ ಭಾವಪರವಶೆಯಿಂದ ನರ್ತನ ಮಾಡುವ ಹಾಗೆ ರಥಯಾತ್ರೆಗಳನ್ನು ಕೂಡ ಅವರು ಮಾಡ್ಲಿಕ್ಕೆ ಮುಂದೆ ಅವರಿಂದ ಆಯಿತು. ಇಲ್ಲಿ ಠಾಕೂರ್ ಬಾಯಿ ರಾಧಾ ಗೋವಿಂದ್ಜಿ ಇದು ವಿಗ್ರಹ, ಅವರ ಮನೆ ಹತ್ತಿರ ಬಿದ್ದ ವಿಗ್ರಹ. ಚಿಕ್ಕಂದಿನಿಂದ ಅವರು ಹೋಗ್ತಿದ್ರಂತೆ ಈ ಒಂದು ದೇವಸ್ಥಾನಕ್ಕೆ. ಅಲ್ಲಿ ರಾಧಾ ಗೋವಿಂದಜಿ ಅವರು ತುಂಬಾ ಈ ವಿಗ್ರಹ ಕಂಡ್ರೆ, ಈ ಒಂದು ರಾಧಾ ಗೋವಿಂದರ ಅರ್ಚಾ ವಿಗ್ರಹವನ್ನು ನೋಡಿದ್ರೆ ಅವರು ತುಂಬಾ ಅಟ್ರಾಕ್ಟ್ ಆಗ್ತಿದ್ರಂತೆ. ಅಂದ್ರೆ ಚಿಕ್ಕ ಮಗುವಾಗಿದ್ರೆ ತುಂಬಾ ಕೆಲ ಗಂಟೆಗಳ ಕಾಲ ಅಲ್ಲಿ ನಿಂತು ಬಿಡ್ತಿದ್ರಂತೆ ಆ ವಿಗ್ರಹವನ್ನು ನೋಡುತ್ತಾ. ಅಷ್ಟು ಅವರಿಗೆ ಆಕರ್ಷಣೆ. ಅಂದ್ರೆ ಕೃಷ್ಣನ ವಿಗ್ರಹ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸೊ ಹಾಗಾಗಿ ಭಗವಂತನನ್ನು ನೋಡಿದರೆ ಭಗವಂತ ಸರ್ವಾಕರ್ಷಕ, ಕೃಷ್ಣ ಸರ್ವಾಕರ್ಷಕ. ಹಾಗಾಗಿ ಅವರು ತುಂಬಾ ಆಕರ್ಷಣೆ ಹೊಂದಿದ್ರು ಇದನ್ನ. ಮತ್ತು ಅವರು ಬರೆದಿದ್ದಾರೆ, ಸೋ ಮೆನಿ ಇಯರ್ಸ್ ಸ್ಟಿಲ್ ರಾಧಾ ಗೋವಿಂದ್ ಹ್ಯಾಸ್ ಡ್ರ್ಯಾಗ್ಡ್ ಮೀ. ನನಗೆ ಈ ರಾಧಾ ಗೋವಿಂದ ಅದು ತುಂಬಾ ಅನೇಕ ವರ್ಷಗಳಿಂದ ನನಗೆ ಆಕರ್ಷಣೆ ಕೊಡ್ತದೆ ಅದು ಅಂತ ಹೇಳಿದ್ದಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ತುಂಬಾ ಅಂದ್ರೆ ಎಲ್ಲ ಭಕ್ತಿಯ ವಾತಾವರಣಗಳೇ ಅವರ ಮನೆ ಸುತ್ತ ಎಲ್ಲ ಇದ್ದಿತ್ತು. ಆಮೇಲೆ ಅಭಯಚರಣ ಸ್ವಲ್ಪ ಅಂದ್ರೆ ದೊಡ್ಡವನಾದಾಗ ಅವನಿಗೆ ಶಾಲೆಗೆ ಕಳಿಸಿದ್ರು. ಇಲ್ಲಿ ಕಿಂಡರ್ ಗಾರ್ಟನ್ಗೂ ಕೂಡ ಕಳಿಸಿದ್ರು. ಮತ್ತೆ ಅದು ಕಿಂಡರ್ ಗಾರ್ಟನ್ಗೆ ಹೋಗ್ಲಿಕ್ಕೆ ಅವರಿಗೆ ಅಷ್ಟು ಆಗಲಿಲ್ಲ, ಚಿಕ್ಕ ಮಗು ಅಲ್ವಾ. ಸೊ ಫೋರ್ಸಿಬಲಿ ಒತ್ತಾಯವಾಗಿ ಅವರನ್ನ ಕಳಿಸಿದ್ರು. ಆಮೇಲೆ ಮನೆಯಲ್ಲಿ ಕೂಡ ತಂದೆಯವರು 5ನೇ ವರ್ಷದಿಂದ 8ನೇ ವರ್ಷದವರೆಗೆ ಅವರಿಗೆ ಪ್ರೈವೇಟ್ ಟ್ಯೂಷನ್ ಕೂಡ ಕೊಡಿಸಿದ್ರಂತೆ. ಆಮೇಲೆ ಅವರು ಬಂಗಾಲಿ ಓದುವುದು, ಸಂಸ್ಕೃತ ಓದುವುದು, ಹಾಗಾಗಿ ಅದನ್ನ ಶುರು ಮಾಡಿದರು. ಬಂಗಾಲಿ ಭಾಷೆ, ಸಂಸ್ಕೃತದ ಭಾಷೆ ಎರಡಲ್ಲೂ ಕೂಡ ಅವರು ತುಂಬಾ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಹಾಗೆ ಮುಂದೆ ಅವರು 1904ನೇ ಇಸವಿಯಲ್ಲಿ 8 ವರ್ಷದವಾಗಿದ್ದಾಗ ಅಲ್ಲಿ ಮಟ್ಟಿಲಾಲ್ ಸೀಲ್ಸ್ ಫ್ರೀ ಸ್ಕೂಲ್ ಅಲ್ಲಿಗೆ ಹೋದ್ರು. ಅದು
ಹ್ಯಾರಿಸನ್ ರಸ್ತೆಯಲ್ಲೇ ಇದ್ದಿತ್ತು, ಅವರ ಮನೆ ಹತ್ತಿರವೇ ಅದಲ್ಲ. 16 ವರ್ಷ ಆದಾಗ ಅವರಿಗೆ ತಾಯಿ ರಜನಿ ಇದ್ದಕ್ಕಿದ್ದಂಗೆ ಅವರಿಗೆ ಈ ಜಗತ್ತಿಂದ ಕಣ್ಮರೆ ಆದ್ರು. ಹಾಗಾಗಿ ಅವರು ತಾಯಿ ರಜನಿ ಕೂಡ ಅವರು ಭಕ್ತೆ. ಅವರು ಏನ್ ಮಾಡ್ತಾ ಇದ್ರು, ಅಭಯನ ಶ್ರೇಯಸ್ಸಿಗಾಗಿ ಕಠಿಣ ಉಪವಾಸ ವ್ರತ ಇವನ್ನೆಲ್ಲ ಮಾಡಿ ದೇವರಲ್ಲಿ ಬೇಡ್ತಾ ಇದ್ದಿದ್ರು. ಅಂತಹ ಆ ಮಹಾತಾಯಿ 16 ವರ್ಷ ಅಭಯಚರಣರಿಗೆ ಆದಾಗ ಹೋಗಿಬಿಟ್ಲು. ಅವಾಗ ತುಂಬಾ ಪ್ರಭುಪಾದರು ಅವರು ತುಂಬಾ ದುಃಖದಲ್ಲಿದ್ದರಂತೆ. ಆವಾಗ ಅವರಿಗೆ ತುಂಬಾ ಸ್ಥಾನ, ಅವರ ತಾಯಿ ಸ್ಥಾನದಲ್ಲಿ ನಿಂತು ಧೈರ್ಯ ಮಾಡಿ ಹೇಳಿದವರು ತಂದೆ ಗೌರಮೋಹನ. ಸೊ ಅವರು ಆ ತರ ಅವ ತಾಯಿ ವೈಕುಂಠಕ್ಕೆ ಹೋದ್ಲು ಹೀಗೆಲ್ಲ ಹೇಳಿದಾಗ ಅವರಿಗೆ ನಾರದರ ಕಥೆಯನ್ನು ಕೂಡ ಹೇಳಿದ್ರಂತೆ. ನಾರದರಿಗೆ ಚಿಕ್ಕ ಮಗು ಇದ್ದಾಗ ತಾಯಿ ಹೋದ್ಲು, ಹಾಗೆ ಎಲ್ಲ ಆ ಕಥೆಯೆಲ್ಲ ಹೇಳಿದಾರಂತೆ. ಸೊ ಹಾಗಾಗಿ ಅದೆಲ್ಲ ಅಭಯಚರಣರ ಜೀವನದಲ್ಲಿ ನಡೆದಿರ್ತಕ್ಕಂತಹ ಮುಖ್ಯ ಘಟನೆಗಳನ್ನ ನಾವು ನೋಡಿದ್ದೇವೆ. ಈಗ ಅಭಯಚರಣರ ಅವರ ಕಾಲೇಜು, ಅವರ ವಿವಾಹ ಮತ್ತು ಗಾಂಧಿ ಮೂವ್ಮೆಂಟ್, ಗಾಂಧಿ ಚಳುವಳಿ. 1916ನೇ ಇಸ್ವಿನಲ್ಲಿ ಅವರಿಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಶುರುವಾದರು. ಅವರು ಹೋಗಿದ್ದು ಕಾಲೇಜ್ ಹೆಸರು ಸ್ಕಾಟಿಷ್ ಚರ್ಚ್ ಕಾಲೇಜು. ಅದು ಕ್ರಿಶ್ಚಿಯನ್ನರ ಕಾಲೇಜು. ಮತ್ತೆ ಅಲ್ಲಿ ಎಲ್ಲ ಇರ್ತಕ್ಕಂಥದ್ದು ಕ್ರಿಶ್ಚಿಯನ್ನರ ಸಂಪ್ರದಾಯ ಹೆಚ್ಚಿನ ಒಂದು ಪ್ರಭಾವ ಇದ್ದಿತ್ತು. ಆದ್ರೂ ಕೂಡ ಇಲ್ಲಿ ಆ ಒಂದು ಚರ್ಚ್ ಕಾಲೇಜ್ ಇದ್ರು ಕೂಡ, ಸ್ಕಾಟಿಷ್ ಚರ್ಚ್ ಕಾಲೇಜ್ ಇದ್ರು ಕೂಡ ಆವಾಗ ವೈಷ್ಣವ ಒಂದು ಕುಟುಂಬದ ಜನರು ಕೂಡ ಅಲ್ಲಿಗೆ ಕಳಿಸ್ತಾ ಇದ್ದಿದ್ರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ. ಹಾಗೆ ಗೌರಮೋಹನ್ರು ಕೂಡ ಕಳಿಸಿದ್ರು. ಗೌರಮೋಹನ್ರಿಗೆ ಲಂಡನ್ಗೆ ಕಳಿಸೋ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಅವರಿಗೆ ಕೆಲವರು ಏನ್ ಹೇಳ್ತಿದ್ದು ಅಂದ್ರೆ, ಅಭಯನನ್ನು ನೀವು ಲಂಡನ್ಗೆ ಕಳಿಸಿಬಿಡಿ, ಅವನು ಅಲ್ಲಿ ಚೆನ್ನಾಗಿ ಓದಿ ಬೇರೆ ಏನಾದ್ರು ಒಳ್ಳೆಯಿಂದ ಓದ್ಕೊಳ್ಳಿ ಅಂತ. ಆದ್ರೆ ಗೌರಮೋಹನ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಪಾಶ್ಚಾತ್ಯ ವಿದ್ಯಾಭ್ಯಾಸ ತಕೊಂಡ್ರೆ ಎಲ್ಲ ಬೇರೆ ಬೇರೆ ರೀತಿಯ ಅಲ್ಲಿಯ ವಾತಾವರಣದಿಂದ ಅವರು ಅಂದ್ರೆ ಕರಪ್ಷನ್ ಎಲ್ಲ ಕಲ್ತು ಬಿಡಬಹುದು, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳ ಪ್ರಭಾವ ಬೀರುತ್ತೆ ಅಂತ ಅವ್ರು ಕಳಿಸ್ಲಿಲ್ಲ. ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಈಗ ಅದೇ ತರ ಕಾಲೇಜಲ್ಲಿರುವಾಗ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ವರ್ಷ ಕಾಲ ಅವರೆಲ್ಲ ಕಾಲೇಜಿನ ಅವರ ಗೆಳೆಯರೆಲ್ಲ ಕೂಡಿ ಅವರು ಚೈತನ್ಯರ ಬಗ್ಗೆ ಒಂದು ನಾಟಕವನ್ನು ಮಾಡಿದ್ರು. ಅದಕ್ಕೆ ಪಾತ್ರ ಅಭಿನಯಕ್ಕೆ 1 ವರ್ಷ ಪ್ರಾಕ್ಟೀಸ್ ಮಾಡಿದಾರಂತೆ ಅವರು. ಚೈತನ್ಯ ಮಹಾಪ್ರಭುಗಳ ಒಂದು ನಾಟಕ ಮಾಡ್ಲಿಕ್ಕೆ ಅಭಯಚರಣ ಮತ್ತೆ ಅವರ ಗೆಳೆಯರು, ಅದರಲ್ಲಿ ಅಭಯಚರಣ ಪಾತ್ರ ಮಾಡಿದ್ದಾರೆ ಅದ್ವೈತ ಆಚಾರ್ಯರ. ಹಾಗಾಗಿ ಈ ಒಂದು ಅಭಯಚರಣರು ಮತ್ತು ಅವರ ಸ್ನೇಹಿತರು ಮಾಡಿದ ಆ ಒಂದು ಚೈತನ್ಯರ ನಾಟಕ, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಾಟಕ ಮಾಡಿದ್ದು, ಅದು ಅವರ ನೋಡಿ ಸಭಿಕರಿಗೆ ಏನಾಯ್ತಂತೆ, ತುಂಬಾ ಅಳುವೆ ಬರ್ತಿತ್ತಂತೆ. ಯಾಕೆಂತಂದ್ರೆ ಈ ನಾಟಕ ಮಾಡಿದವರು ಇಷ್ಟು ಚಂದವಾಗಿ ಅವರು ಟ್ರೈನಿಂಗ್ ತಕೊಂಡಿದ್ರು, ವರ್ಷಗಟ್ಟಲೆ ಟ್ರೈನಿಂಗ್ ತಕೊಂಡಿದ್ರು, ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು, ಸಿನ್ಸಿಯರ್ ಇಂದ ಅಂದ್ರೆ ಪ್ರಾಮಾಣಿಕತನದಿಂದ ಅದನ್ನೆಲ್ಲ ಆ ನಾಟಕದ ಪಾತ್ರವನ್ನು ವಹಿಸಿದ್ರು. ಹಾಗಾಗಿ ಅದು ಅವರು ತುಂಬಾ ಜನರಿಗೆಲ್ಲ ಅಂದ್ರೆ ತುಂಬಾ ಒಂದು ರೀತಿಯ ಫೀಲಿಂಗ್ ಆಯ್ತು. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ಕಾಲೇಜು ದಿವಸಗಳಲ್ಲೂ ಕೂಡ ಅವರಿಗೆ ಆ ಒಂದು ರೀತಿಯ ವೈಷ್ಣವ ಸಂಪ್ರದಾಯದ ಆ ಒಂದು ಚೈತನ್ಯ ಮಹಾಪ್ರಭುಗಳ ನಾಟಕ ಮಾಡೋದು, ಹೀಗೆಲ್ಲ ಅದರ ಪ್ರಭಾವ ಇತ್ತು ಅವರ ಮೇಲೆ ಅಂತ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ಏನಾಗಿತ್ತು ಅಂದ್ರೆ, ಅವರ ತಂದೆಯವರು ಅವರಿಗೆ ಒಂದು ರಾಧಾ ಮತ್ತು ಕೃಷ್ಣರ ವಿಗ್ರಹವನ್ನು ಮೊದಲು ಕೊಟ್ಟಿದ್ರು. ಅದು ಸಣ್ಣಕ್ಕಿದ್ದಾಗ, ಹುಡುಗ ಇದ್ದಾಗ ಪೂಜೆ ಮಾಡ್ತಿದ್ರು. ಆಮೇಲೆ ಏನಾಯ್ತು, ಕಾಲೇಜಿಗೆ ಹೋದ ಮೇಲೆ ಅವರಿಗೆ ಹೀಗೆ ಅವರು ಮರ್ತು ಬಿಟ್ಟಿದ್ರು, ಅಂದ್ರೆ ಬಿಟ್ಟಿದ್ರು. ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಆ ಒಂದು ವಿಗ್ರಹವನ್ನ ಅವ್ರು ಇಟ್ಬಿಟ್ಟಿದ್ರಂತೆ. ಸೊ ಹಾಗಾಗಿ 1 ವರ್ಷ ಆದ್ಮೇಲೆ ಅವರಿಗೆ ರಾತ್ರಿಯಲ್ಲಿ ಒಂದು ರೀತಿಯ ಕನಸು ಬಿತ್ತಂತೆ. ಅಂದ್ರೆ ಅಲ್ಲಿ ಕೃಷ್ಣ ಅವರಿಗೆ ಅಂದ್ರೆ ವಿಗ್ರಹದ ಕೃಷ್ಣ ಬಂದು ಅವರಿಗೆ ಕೃಷ್ಣ ಕಂಡ ಹಾಗೆ ಇರ್ತಕ್ಕಂಥ ಕನಸು. ನೀನು ಯಾಕೆ ನನ್ನನ್ನು ಬಾಕ್ಸ್ ಅಲ್ಲಿ ಮುಚ್ಚಿ ಒಂದು ಪೆಟ್ಟಿಗೆ ಒಳಗೆ ಇಟ್ಬಿಟ್ಟಿದೀಯಾ, ನೀನು ನನ್ನನ್ನು ಹೊರಗೆ ತೆಗಿ, ನನಗೆ ಪೂಜೆ ಮಾಡು ಹೇಳ್ದಾಗಾಯ್ತು. ಸೊ ಆಗ ಅಭಯನಿಗೆ ಅವರಿಗೆ ತುಂಬಾ ಬೇಸರ ಆಯ್ತು. ಅವರಿಗೆ ಈ ತರ ತಾನು ಮಾಡಬಾರ್ದಿತ್ತು, ಭಗವಂತನ ವಿಗ್ರಹಕ್ಕೆಲ್ಲ ನಾನು ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದಿತ್ತು. ಹಾಗಾಗಿ ಮತ್ತೆ ಹಿಂದೆ ಅವರು ವಿಗ್ರಹ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರಿಗೆ ಒಂದು ರೀತಿಯ ಈ ಎಲ್ಲ ಈ ಸಂದರ್ಭಗಳು ಕೂಡ ಎಲ್ಲವೂ ಕೂಡ ಭಕ್ತಿಯ ಕಡೆಗೆ ಅವರಿಗೆ ಎಳ್ಕೊಂಡು ಹೋಗ್ತಾ ಇದೆ.
ಆಮೇಲೆ ಕಾಲೇಜಲ್ಲಿ, ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ನಮ್ಗೆ ಎಲ್ಲರಿಗೂ ಪರಿಚಯ ಇದೆ, ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್. ಆ ಸುಭಾಷ್ ಚಂದ್ರ ಬೋಸ್ ಅದೇ ಕಾಲೇಜಲ್ಲಿ ಇದ್ರು. ಅವರು ಪ್ರಭುಪಾದರಿಗಿಂತ ಒಂದು 5 ತಿಂಗಳು ದೊಡ್ಡವರಂತೆ ಅಷ್ಟೇ. ಹಾಗಾಗಿ ಅವರು ಆ ಸುಭಾಷ್ ಚಂದ್ರ ಬೋಸರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅವರು ಆ ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಜನರ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇವರು ಆತ್ಮಾಭಿಮಾನ, ದೇಶಭಕ್ತಿ ಇದನ್ನೆಲ್ಲ ಭಾವನೆಗಳನ್ನ ಕಾಲೇಜಿನಲ್ಲಿ ಇರ್ತಕ್ಕಂಥ ಪರಿಸರ, ಕಾಲೇಜಿನ ಪರಿಸರ, ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಟೀಚರ್ಸ್ ಎಲ್ಲ ಇರ್ತಾರಲ್ವಾ ಕಾಲೇಜಲ್ಲಿ, ಅವರಲ್ಲಿ ಅದನ್ನ ಹಬ್ಬಿದ್ರು. ಯಾರು? ಸುಭಾಷ್ ಚಂದ್ರ ಬೋಸ್. ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಇವರು ಪ್ರಭಾವಿತರಾದ್ರು. ಯಾಕೆಂತಂದ್ರೆ ಅಲ್ಲಿ ಸುಭಾಷ್ ಚಂದ್ರ ಬೋಸರಲ್ಲಿ ಏನ್ ಕಂಡ್ರು ಅವರು, ಅಲ್ಲಿ ಕೂಡ ಸ್ವಲ್ಪ ಆಧ್ಯಾತ್ಮಿಕ ಕಂಡಿದ್ದಾರಂತೆ ಅವರಲ್ಲಿ. ಮತ್ತೆ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಶ್ರದ್ಧೆ ಇರೋದು, ಮತ್ತೆ ಅವರ ಸುಭಾಷ್ ಚಂದ್ರ ಬೋಸರ ಉತ್ಸಾಹ, ಅವರ ದೃಢ ನಿರ್ಧಾರ, ಇದೆಲ್ಲ ಈ ರೀತಿಯಾದ ಒಂದು ಗುಣಗಳು ಆ ಅಭಯನ ಮೇಲೆ ಪರಿಣಾಮ ಬೀರಿದೆ. ಆದರೆ ಅಭಯನಿಗೆ ಅವರಿಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಮಹಾತ್ಮ ಗಾಂಧಿ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಅದರಲ್ಲಿ ಸ್ವಲ್ಪ ಅವರಿಗೆ ಅದರ ಬಗ್ಗೆ ಸ್ವಲ್ಪ ಒಂಥರ ಇಂಟ್ರೆಸ್ಟ್ ಬಂತು. ಆಮೇಲೆ ಈ ಅಭಯಚರಣರು ಅವರಲ್ಲಿ ರಾಧಾರಾಣಿ ದತ್ತ ಅಂದ್ರೆ ಅವರ ಹೆಂಡತಿಯ ಹೆಸರು ಅಂದ್ರೆ ರಾಧಾರಾಣಿ ದತ್ತ. ಈ ಒಂದು ವಣಿಕ್ ಫ್ಯಾಮಿಲಿ, ಸುವರ್ಣ ವಣಿಕ್ ಫ್ಯಾಮಿಲಿ, ಅಲ್ಲಿಂದ ಬಂದಿರತಕ್ಕಂತ ರಾಧಾರಾಣಿ ದತ್ತ ಎನ್ನುವ ಒಬ್ಬ ಹುಡುಗಿಯ ಜೊತೆ ಮದುವೆ ಆಯಿತು. ಹಾಗಾಗಿ ಇಲ್ಲಿ ಒಮ್ಮೆ ಅವರು ಜಗನ್ನಾಥಪುರಿಗೆ ಹೋಗ್ಬೇಕು ಅಂತ ಇಚ್ಛೆ ಪಟ್ಕೊಂಡ್ರು. ಅಲ್ಲಿ ಜಗನ್ನಾಥಪುರಿಗೆ ಹೋದ್ರು. ಅವರು ಅಲ್ಲಿ ಹೋಗುವಾಗ ಅವ್ರು ಏನ್ ಮಾಡ್ಕೊಂಡ್ರು, ಅವರ ಮನೆಯಲ್ಲಿ ಯಾರು ಬಾಡಿಗೆ ಇದ್ದಿದ್ರು ಅವರ ಹತ್ರ ಒಂದು ಯಾರೋ ಪರಿಚಯ, ಆ ಬಾಡಿಗೆದಾರರ ಹತ್ರ ಪರಿಚಯ ಇದ್ದಿದ್ದ ಯಾರೋ ಒಬ್ಬರದ ಅಡ್ರೆಸ್ ತಕೊಂಡು ಹೋದ್ರು. ಅಲ್ಲಿ ಅದು ಒಬ್ಬ ವಕೀಲರ ಮನೆ ಅಂತೆ. ಸೊ ಹಾಗಾಗಿ ಅಲ್ಲಿ ಅವರು ಹೋದಾಗ ಅವರು ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಮಾಂಸದ ಭೋಜನ ಮಾಡಿಟ್ಟಿದ್ರು. ಅದು ಇವರಿಗೆ ಗೊತ್ತಾಗ್ಲಿಲ್ಲ. ಇವರು ಊಟಕ್ಕೆ ಅವರಿಗೆ ಅತಿಥಿ ಅಲ್ವಾ, ಊಟಕ್ಕೆ ಕರೆದ್ರು. ಮತ್ತೆ ಅವರು ಊಟಕ್ಕೆ ಕುಳಿತುಕೊಂಡಾಗ ಅವರು ಸಾರು ಬಡಿಸುವಾಗ ಅದರಲ್ಲಿ ಏನು ನೋಡಿದ್ರಂತೆ. ಅದು ನೋಡಿ ಅದು ಏನು ಸಾರು, ಯಾವ ತರಕಾರಿ ಅಂತ ಕೇಳಿದ್ರಂತೆ. ಇಲ್ಲ, ಅದು ಮಾಂಸದ ತುಂಡುಗಳು, ನೀವು ನನ್ನ ಅತಿಥಿ, ಹಾಗಾಗಿ ನಾನು ನಿಮಗೆ ಇದನ್ನ ಸ್ಪೆಷಲ್ ಭೋಜನವನ್ನ ಮಾಡಿಸಿದ್ದೇನೆ ಅಂತ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರು, ಬೇಡ ಸ್ವಾಮಿ, ದಯವಿಟ್ಟು ನನ್ಗೆ ಇದೆಲ್ಲ ಕೋಪ ಮಾಡ್ಕೊಳ್ಬೇಡಿ. ನಾನು ಕೃಷ್ಣ ಭಕ್ತ, ನಾನು ಚೈತನ್ಯ ಮಹಾಪ್ರಭುಗಳ ಒಂದು ಇದನ್ನ ನಾನು ಅನುಯಾಯಿ. ನನಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಎಲ್ಲರಿಗೂ ಕೇವಲ ಶಾಕಾಹಾರ ಸ್ವೀಕರಿಸಬೇಕು, ನನ್ನ ಹತ್ರ ಇದೆಲ್ಲ ಸಾಧ್ಯ ಇಲ್ಲ, ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿದ್ದ ಅಲ್ಲಿಂದ ಹೊರಟೋದ್ರಂತೆ. ಸೊ ಹಾಗಾಗಿ ಅಲ್ಲಿ ಕೂಡ 2ನೇ ಬಾರಿ ಅವರಿಗೆ ಮಾಂಸ ಸೇವನೆ ಅಚಾನಕ್ಕಾಗಿ ಅವರಿಗೆ ಬಡಿಸುವಂತ ಸಂದರ್ಭ ಇದ್ದಾಗ ಕೂಡ ಅದನ್ನು ತ್ಯಜಿಸಿ ಅವರು ಅವತ್ತಿನಿಂದ ಅಲ್ಲಿಂದ ಬಿಟ್ಟು ಹೊರಟು ಆಮೇಲೆ ಜಗನ್ನಾಥಪುರಿ ದೇವಸ್ಥಾನದ ಪ್ರಸಾದವನ್ನು ಕೂಡ ಸೇವನೆ ಮಾಡ್ಲಿಕ್ಕೆ ಅಲ್ಲಿ ಮಾಡಿಕೊಂಡ್ರು. ಅಲ್ಲಿ ಇರುವಷ್ಟು ದಿವಸ, ಸ್ವಲ್ಪ ದಿವಸ ಹೋಗಿದ್ರು ಅವರು ಹೋಗ್ಲಿಕ್ಕೆ ಜಗನ್ನಾಥಪುರಿಗೆ ನೋಡ್ಲಿಕ್ಕೆ. ಹಾಗಾಗಿ ಇಲ್ಲಿ ಕೂಡ ನಾವು ನೋಡ್ಬೋದು, ಎಂತ ಅವಕಾಶ ಬಂದ್ರು ಕೂಡ ಅವರು ಟೆಂಪ್ಟ್ ಆಗಲಿಲ್ಲ. ಆಮೇಲೆ ಅಭಯಚರಣ ಡೇ ಅವರ ಹೆಸರು. ಅವರು ಆಮೇಲೆ ಏನಾಯ್ತು ಅಂತಂದ್ರೆ BA ಪರೀಕ್ಷೆ ಪಾಸ್ ಆಯ್ತು. BA ಪರೀಕ್ಷೆ ಪಾಸ್ ಆದ್ರೆ ಅವರು ಅದನ್ನ ಡಿಗ್ರಿಯನ್ನ ಅವರು ರಿಜೆಕ್ಟ್ ಮಾಡಿದ್ರು. ಯಾಕೆಂತಂದ್ರೆ ಅವರು ಗಾಂಧೀಜಿಯವರ ಒಂದು ಸ್ವದೇಶಿ ಚಳುವಳಿ ಎಲ್ಲ ನಡೀತಾ ಇತ್ತಲ್ವಾ. ಸೊ ಅದರಲ್ಲಿ ಅವರು ಸ್ವಲ್ಪ ಪ್ರಭಾವಿತರಾಗಿದ್ದರು. ಹಾಗಾಗಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ನನಗೆ ಡಿಗ್ರಿ ಬೇಡ ಅಂತ ಪ್ರೊಟೆಸ್ಟ್ ಮಾಡಿದ್ರು. ಅದು ಈ ಒಂದು ಬ್ರಿಟಿಷರ ಕಾಲದ ಡಿಗ್ರಿ ನನಗೆ ಬೇಡ ಅಂತ ಪ್ರೊಟೆಸ್ಟ್ ಮಾಡಿದ್ರು. ಸೊ ಆಮೇಲೆ ಗೌರವ್ ಮೋಹನ್ ಏನ್ ಮಾಡಿದ್ರು, ತಮ್ಮ ಒಂದು ಫ್ರೆಂಡ್ಸ್ ಜೊತೆ ಅಭಿಯನಿಗೆ ಒಂದು ಜಾಬ್ ಕೊಟ್ರು. ಆಮೇಲೆ ಅವರಿಗೆ ಜಾಬಿಗೆ ಸೇರ್ಕೊಂಡ್ರು. ಆದರೆ he was given the post of department of manager. Several workers become dissatisfied. ಅವರಿಗೆ ಈ ಒಂದು ಮ್ಯಾನೇಜ್ಮೆಂಟ್ ಪೋಸ್ಟ್ ಸಿಕ್ತಂತ ಬೇರೆಯವರಿಗೆಲ್ಲ ಸ್ವಲ್ಪ ಅಸಂತೋಷ ಆಗಿತ್ತಂತೆ. ಈಗ ನಾವು ಅಭಯಚರಣರ ಒಂದು ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಗುರುವಿನ ಬಗ್ಗೆ ನೋಡ್ತಾ ಇದ್ದೇವೆ. ಇಲ್ಲಿ ಕಾಣ್ತಕ್ಕಂಥವರು ಇಲ್ಲಿ ಅಭಯಚರಣರು ಇಲ್ಲಿದ್ದಾರೆ. ಮತ್ತು ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್. ಒಮ್ಮೆ ಏನಾಯ್ತು, ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಮಹಾರಾಜ್ ಅವರು ಕಲ್ಕತ್ತಾಕ್ಕೆ ಬಂದಿದ್ರು. ಅಭಯಚರಣ ಅವರಿಗೆ ಅವರ ಫ್ರೆಂಡ್ ನರೇಂದ್ರ ಅಂತ ಇದ್ದಿದ್ರು, ಮುಳಿಕ್ ನರೇಂದ್ರ ಅಂತ.
ಅವರು ಹೇಳಿದ್ರು, ಅಲ್ಲಿ ಒಬ್ಬ ಮಾಯಾಪುರದಿಂದ ಸನ್ಯಾಸಿ ಬಂದಿದ್ದಾರೆ, ನಾವು ಹೋಗೋಣ ಬಾ ಅಂತ ಕರ್ಕೊಂಡವ್ರು. ಮೊದಲು ಅಭಯನಿಗೆ ಎಲ್ಲಿ ಅವ್ರನ್ನ ನೋಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೂ ಕೂಡ ಹೋದ್ರು. ಅಂದ್ರೆ ಅಷ್ಟೆಲ್ಲ ಒಂದು ಇದು ಮಾಡ್ದೇನೆ, ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಲ್ಲ, ಒತ್ತಾಯಕ್ಕೆ ಹೋದ್ರು ಅವರು. ಆಮೇಲೆ ಅಲ್ಲಿ ಅವರಿಬ್ರು ಕೂಡ ಈ ನರೇಂದ್ರ ಮತ್ತು ಈ ಅಭಯ ಇಬ್ರು ಕೂಡ ವೈಷ್ಣವ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಅವ್ರಿಗೇನಾಯ್ತು ಅಂದ್ರೆ ದಂಡವತ್ ಪ್ರಣಾಮ ಮಾಡೋದೆಲ್ಲ ಗೊತ್ತಿತ್ತು. ಹಾಗಾಗಿ ಅವರು ಶ್ರೀ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರಿಗೆ ಅವರು ಅಡ್ಡ ಬಿದ್ರು, ದಂಡವತ್ ಪ್ರಣಾಮ ಮಾಡಿದ್ರು. ಆಗ ಅವ್ರು ಇನ್ನೇನು ಹೇಳಲಿಲ್ಲ, ಏರಿಲ್ಲ, ಯಾವತ್ತೂ ನೋಡ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಅವ್ರು ಹೇಳಿದ್ರಂತೆ, ನೀವು ತುಂಬಾ ಅಂದ್ರೆ ವಿದ್ಯಾವಂತರು ನೀವು, ಹಾಗಾಗಿ ನೀವು ಯಾಕೆ ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ಇಡೀ ಪ್ರಪಂಚದಲ್ಲಿ ಹರಡಬಾರದು ಅಂತ ಕೇಳಿದ್ರಂತೆ. ಅವಾಗ ಅಭಯ ಅವ್ರು ಏನ್ ಕೇಳಿದ್ರು, ಅಭಯ ಅಂದ್ರೆ ನಿಮ್ಮ ಈ ಒಂದು ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನ ಯಾರು ಕೇಳ್ತಾರೆ, ನಮಗಿನ್ನು ಸ್ವತಂತ್ರ ಬಂದಿಲ್ಲ, ಏನಿಲ್ಲ. ಸೊ ಹಾಗಾಗಿ ಮೊದಲು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕು, ಆಮೇಲೆ ನಾವು ನಮ್ಮ ಈ ಒಂದು ಭಾರತೀಯ ಒಂದು ಸಂಪ್ರದಾಯ ಸಂಸ್ಕೃತಿ ಇದನ್ನೆಲ್ಲ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ನಮಗೆ ಈ ಬ್ರಿಟಿಷರ ಒಂದು ಆಡಳಿತದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ವಿಚಾರಗಳನ್ನ ನಾವು ಹರಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರಂತೆ ಯಾರು, ಅಭಯ. ಆವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳಿದ್ರು, ಗೋಸ್ವಾಮಿ ಮಹಾರಾಜ್ ಅವರು ತುಂಬಾ ಗಂಭೀರವಾಗಿ ಹೇಳಿದ್ರಂತೆ, ಶಾಂತವಾಗಿ ಗಂಭೀರವಾಗಿ ಉತ್ತರ ಕೊಟ್ರಂತೆ. ನೀನು ನೋಡು, ನಿನಗೆ ಅವ್ರು ಹೇಳಿದ್ರಂತೆ, ಒಂದ್ ನಿಮಿಷ, ಅವ್ರು ಹೇಳಿದ್ರು ನೋಡು, ಕೃಷ್ಣ ಕಾನ್ಶಿಯಸ್ನೆಸ್ ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಇಂಡಿಯಾದ ಒಂದು ಭಾರತ ದೇಶದ ರಾಜಕೀಯದ ಮೇಲಂತೂ ಡಿಪೆಂಡ್ ಆಗಲಿಲ್ಲ, ಅಥವಾ ಯಾರು ಆಳ್ತಾ ಇದ್ದಾರೆ ಅದರ ಮೇಲೂ ಕೂಡ ಅದು ಡಿಪೆಂಡ್ ಆಗಲಿಲ್ಲ. ಹಾಗಾಗಿ ಇದು ಕೃಷ್ಣ ಕಾನ್ಶಿಯಸ್ನೆಸ್ ಅಥವಾ ಕೃಷ್ಣ ವಿಜ್ಞಾನ ಹೇಳೋದು ಅದು ತುಂಬಾ ಇಂಪಾರ್ಟೆಂಟು, ಅದು ತುಂಬಾನೇ ಇಂಪಾರ್ಟೆಂಟು. ಅದನ್ನ ನಾವು ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮಾಡ್ತೇವೆ, ಅಷ್ಟು ತನಕ ಕಾಯ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ. ತುಂಬಾ ಸ್ಟ್ರಾಂಗ್ ಅಂದ್ರೆ ಫರ್ಮ್ ಆಗಿ ಹೇಳಿದ್ದಾರೆ. ಅವಾಗ ಅಭಯ ಚರಣ ಅವ್ರಿಗೆ ಏನಾಯ್ತು, ಓಹೋ ಇಷ್ಟು ತುಂಬಾ ಬೋಲ್ಡ್ ಆಗಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಈ ವ್ಯಕ್ತಿ, ಈ ಮಹಾರಾಜ್ ಸಾಧು ಸನ್ಯಾಸಿ ಎಷ್ಟು ಹೇಗೆ ಹೇಳ್ಬಹುದು ಈ ತರ ಅಂತ ಅವರಿಗೆ ಒಂದ್ ರೀತಿ ಆಶ್ಚರ್ಯ ಮೂಡಿತು. ಆಗ ಅವರು ಅಭಯ ಏನಾಯ್ತು ಅಂತಂದ್ರೆ, ತಾನು ಸೋತ್ ಹೋದೆಯಲ್ಲಪ್ಪ, ಇವರೇ ಗೆದ್ರು ಅಂತ ಅನಿಸ್ತಂತೆ. ಆದ್ರೂ ಸಡನ್ಲಿ ಮತ್ತೆ ಅವರಿಗೆ ರಿಯಲೈಸ್ ಆಯ್ತಂತೆ, ಇಲ್ಲ ನಾನೇನು ಸೋಲಲಿಲ್ಲ, ನನಗೆ ಇದು ತುಂಬಾ ಒಳ್ಳೆಯ ಒಂದು ಲಾಭವೇ ಆಗಿದೆ, ಆತರ ಫೀಲಿಂಗ್ ಬಂತಂತೆ ಅಭಯನಿಗೆ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ನಾವು ವೈಷ್ಣವ ಫ್ಯಾಮಿಲಿ ಬಂದಿದ್ದೇವೆ, ಸೊ ನನಗೆ ವೈಷ್ಣವ ಫ್ಯಾಮಿಲಿ ಹುಟ್ಟಿದ್ದೇನೆ ನಾನು ಕುಟುಂಬದಲ್ಲಿ, ಹಾಗಾಗಿ ನನಗೆ ಅಂದ್ರೆ ಅರ್ಥ ಆಯ್ತು ಅಲ್ಲಿ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳ್ತಕ್ಕಂತಹ ಆ ಉಪದೇಶ ನನಗೆ ಅರ್ಥ ಆಯ್ತು, ನಾನು ಅವ್ರದ್ದು ಯಾಕೆ ಹೇಳಿದ್ರು ಅಂತ ನಂಗೆ ಅದನ್ನ ಅಪ್ರಿಶಿಯೇಟ್ ಮಾಡಿದೆ ನಾನು ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳ್ತಾರೆ, ನನ್ನನ್ನು ನೋಡಿ ಅಂದ್ರೆ ಅಭಯನನ್ನು ನೋಡಿ ಏನೋ ಕಂಡುಕೊಂಡಿದ್ದಾರೆ ಅವರು, ಯಾಕೆಂದ್ರೆ ಅವ್ರು ಎಲ್ಲರ ಜೊತೆ ಮಾತಾಡ್ತಾ ಇದ್ರು ಕೂಡ ನನ್ನನ್ನು ನೋಡಿ ಅವರು ಏನನ್ನೋ ಕಂಡುಕೊಂಡಿದ್ದಾರೆ. ಸೊ ನನಗೂ ಕೂಡ ಅವರ ಒಂದು ವಾಗ್ವಾದದಲ್ಲಿ ನನಗೆ ಕೂಡ ತುಂಬಾ ಕನ್ವಿನ್ಸ್ ಆಯಿತು. ಸೊ ಹಾಗಾಗಿ ನನಗೆ ಅವರು ಯಾವ ತರ ಅಭಿವ್ಯಕ್ತಿ ಮಾಡಿದ್ದಾರೆ ಅದೆಲ್ಲ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಕೂಡ ಆಶ್ಚರ್ಯದಿಂದ ಒಂದ್ ರೀತಿ ನನಗೆ ಇದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ, ನನಗೆ ಅರ್ಥ ಆಯ್ತು ಇಲ್ಲಿರ್ತಕ್ಕಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ನಮ್ಮ ಒಂದು ಧರ್ಮಕ್ಕೆ ಅವರು ಸರಿಯಾದ ಒಂದು ಗೈಡೆನ್ಸ್ ಕೊಡ್ತಾರೆ, ಸರಿಯಾದ ಒಂದು ನಿಜವಾದ ಒಂದು ಕರೆಕ್ಟ್ ಮಾರ್ಗದರ್ಶನ ಕೊಡ್ತಾರೆ ಅಂತ ನಂಗೆ ಕನ್ವಿನ್ಸ್ ಆಗಿದೆ ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿಂದ ಆಶ್ರಮದಿಂದ ಹೋಗ್ತಾ ಇದ್ದಿದ್ರು. ಅವಾಗ ನರೇಂದ್ರ ಹೇಳಿದ್ರು, ನಿನಗೆ ಅಭಯ ನಿನಗೆ ಹೇಗೆ ಕಾಣುತ್ತೆ ಈ ಸ್ವಾಮೀಜಿ ಅಂತ ಕೇಳಿದ್ರು ಇವರು. ಆವಾಗ ಅವ್ರು ಹೇಳಿದ್ರು, ಈ ಚೈತನ್ಯ ಮಹಾಪ್ರಭುಗಳ ಉಪದೇಶ ಹೇಳ್ತಕ್ಕಂಥದ್ದು ತುಂಬಾ ಎಕ್ಸ್ಪರ್ಟ್ ವ್ಯಕ್ತಿ ಹತ್ರ ಇದೆ, ತುಂಬಾ ಸಾಮರ್ಥ್ಯ ಇರತಕ್ಕಂತ ಒಬ್ಬ ವ್ಯಕ್ತಿ ಹತ್ರ ಇದೆ ಅಂತ ಹೇಳಿದ್ರು. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಆ ಕ್ಷಣವೇ ಆ ಶ್ರೀಲ
ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರನ್ನ ನಾನು ಗುರುವಾಗಿ ನನ್ನ ಹೃದಯದಲ್ಲಿ ತತ್ಕ್ಷಣವೇ ನಾನು ತೆಗೆದುಕೊಂಡು ಬಿಟ್ಟೆ ಅಂತ ನಾವು ನಿನ್ನೆ ವಿಚಾರ ಮಾಡಿದ್ವಿ. ನಾವು ಗುರುವನ್ನ ಹೇಗೆ ಆರಿಸ್ಕೊಳ್ಬೇಕು, ಯಾವ ತರ ಅಂತ. ಇಲ್ಲಿ ನೋಡಿ, ಅಭಯ ಚರಣರು ಅವರಿಗೆ ಗೊತ್ತಿಲ್ಲ, ಏನಿಲ್ಲ, ಹೋಗಿದ್ದಾರೆ. ಒಂದೇ ಒಂದು ನೋಟದಲ್ಲಿ ಅವರು ಆ ಶೀಲ ಭಕ್ತಿ ಸಿದ್ಧಾಂತರಿಂದ ಪ್ರಭಾವಿತರಾಗಿ ತಕ್ಷಣವೇ ಹೃದಯದಲ್ಲಿ ತನ್ನ ಗುರು ಅಂತ ಹೇಳಿ ತಕೊಂಡ್ರಂತೆ. ಸೊ ಹಾಗಾಗಿ ಇದು ವೆರಿ ನೈಸ್ ಸೇಂಟ್ಲಿ ಪರ್ಸನ್. ಅವರಿಗೆ ಅನಿಸ್ತಂತೆ, ನನಗೆ ಇದು ಒಬ್ಬ ಒಳ್ಳೆಯ ಒಂದು ಸಾಧು ಸತ್ಪುರುಷ ಇವರು ಅಂತೇಳಿ ಅವಾಗ ಅರ್ಥ ಆಯ್ತಂತೆ. ಅವರನ್ನು ನೋಡಿದ ಒಂದು ನೋಟದಲ್ಲೇ ಗೊತ್ತಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವು ನಮಗೆ ಕೃಷ್ಣ ಗುರುವನ್ನು ಕಳಿಸ್ತಾನೆ ಅಂತ ಇಲ್ಲೇ ನಮ್ಗೊಂಥರ ಇದರಲ್ಲಿ ಅರ್ಥ ಆಗತ್ತೆ. 1930 ಗೌರ ಮೋಹನ್ ಡೇ ಅವರು ಈ ಶರೀರ ಈ ಒಂದು ಐಹಿಕ ಶರೀರವನ್ನ ತ್ಯಾಗ ಮಾಡಿದರು. ಅವರ ತಂದೆಯವರು ಶ್ರೀಲ ಪ್ರಭುಪಾದರ ತಂದೆಯವರು ಅವರು. ಸೊ ಹಾಗಾಗಿ ಅವರಾದ್ರೂ ಕೂಡ ಯಾವ ರೀತಿ ಜೀವನ ಮಾಡಿದರು ಶ್ರೀಲ ಪ್ರಭುಪಾದರ ತಂದೆ ಅವರು? ಇಡೀ ಜೀವನ ಬಿಟ್ಟಿಡಿ ಗೌಡಿಯ ವೈಷ್ಣವರ ಆ ಒಂದು ತೃಪ್ತಿಕರವಾದ ಆ ವೈಷ್ಣವ ಜೀವನವನ್ನು ಮಾಡಿದ್ದಾರೆ. ಹಾಗಾಗಿ ಅಷ್ಟೆಲ್ಲ ತುಂಬಾ ಫುಲ್ಫಿಲ್ಲಿಂಗ್ ಅಂದ್ರೆ ತುಂಬಾ ಅವರಿಗೆ ಅದರಲ್ಲಿ ತೃಪ್ತಿ ಸಿಕ್ಕಿತ್ತು. ಆ ವೈಷ್ಣವ ಜೀವನ ಮಾಡಿಕೊಂಡು ಅಷ್ಟು ತೃಪ್ತಿಯಲ್ಲಿ ಅವರು ಈ ದೇಹವನ್ನು ತ್ಯಾಗ ಮಾಡಿದ್ರು. ಯಾವಾಗ? ಗೌರ ಮೋಹನ್ ಡೇ 1930ನೇ ಇಸವಿಯಲ್ಲಿ. ಹಾಗಾಗಿ ಆಮೇಲೆ ಶ್ರೀಲ ಪ್ರಭುಪಾದರು ಅಭಯ ಅವರು ಎಲ್ಲಿ ಹೋದ್ರು? ಅಲಹಾಬಾದಿಗೆ. ಅಲ್ಲಿಂದ ತಂದೆಯವರ ಹೋದ ಮೇಲೆ ಅವರು ಅಲಹಾಬಾದಿಗೆ ತಮ್ಮ ಕುಟುಂಬವನ್ನ ಶಿಫ್ಟ್ ಮಾಡ್ಕೊಂಡು ಹೋದರು. ಅಲ್ಲಿ ಅಲಹಾಬಾದಲ್ಲಿ ಅವರು ಒಂದು ಔಷಧಿ ಒಂದು ಬಿಸಿನೆಸ್ ಇಟ್ಕೊಂಡಿದ್ರು, ಫಾರ್ಮಸ್ಯೂಟಿಕಲ್ ಬಿಸಿನೆಸ್ ಇಟ್ಕೊಂಡಿದ್ರು. ಆಮೇಲೆ ಇಲ್ಲಿ ನೆಕ್ಸ್ಟ್ ಬ್ರಜಮಂಡಲ ಅಂದ್ರೆ ಅವರು ಅಲ್ಲಿ ವ್ರಜಮಂಡಲ ಅಂದ್ರೆ ಇದಕ್ಕೆ ವೃಂದಾವನಕ್ಕೆ ಬಂದಿರೋದು. ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು? ಮತ್ತೆ ಅವರು ತಮ್ಮ ಗುರುವನ್ನು ಕಂಡ್ರು. ಎಲ್ಲಿ ಕಂಡ್ರು? ಕೇಶವ ಮಹಾರಾಜ ವಾಸ್ ಇನ್ಫಾರ್ಮಿಂಗ್ ದಟ್ ಶ್ರೀಲ ಭಕ್ತಿ ಸಿದ್ಧಾಂತ ಇಸ್ ಗೋಯಿಂಗ್ ಟು ಮಥುರಾ. ಅವರಿಗೆ ಕೇಶವೃಂದ ಮಹಾರಾಜ ಅವರು ಒಬ್ಬ ಸನ್ಯಾಸಿ ಅವರಿಗೆ ಹೇಳಿದ್ರು, ಭಕ್ತಿ ಸಿದ್ಧಾಂತ ಅವರು ಮಥುರಾಕ್ ಬರ್ತಾರೆ, ನೀನು ಬಾ ಅಂತ ಹೇಳಿದ್ರು. ಹರಿಕತೆ ಕೇಳೋಣ ಇವತ್ತು ಅಂತ ಹೇಳಿದ್ರು. ಹಾಗಾಗಿ ಅವರು ಹೋದ್ರು. ಅಲ್ಲಿ ಅವರು ಶ್ರೀಲ ಪ್ರಭುಪಾದರು ಅವರು ಭಕ್ತಿ ಸಿದ್ಧಾಂತ ಸ್ವಾಮಿಯವರ ಇದನ್ನ ಒಂದು ಹರಿಕತೆಯನ್ನ ಕೇಳ್ತಾ ಇದ್ದಿದ್ರು. ಅವರು ಒಂದು ಭಕ್ತಿ ಸಿದ್ಧಾಂತ ತುಂಬಾ 4 ತಾಸುಗಟ್ಲೆ ಹೇಳ್ತಾ ಇದ್ರಂತೆ. ಕೆಲವರಿಗೆ ಅವ್ರಿಗೆ ಏನ್ ಹೇಳ್ತಾ ಇದ್ರು, ಯಾರು ಬೇಕಾದ್ರೂ ಹೋಗುವವ್ರು ಹೋಗ್ಬೋದು, ಯಾರಿಗ್ ಬೇಕೋ ಅವ್ರು ಕೂತ್ಕೊಳ್ಬಹುದು. ಆದ್ರೆ ಪ್ರಭುಪಾದರು ಅಲ್ಲಿ ಕೂತ್ಕೊಂಡು ಹೋಗ್ಲಿಲ್ಲ. ಅವ್ರಿಗೆ ಬೇಕಾದ್ರೆ ನೀವು ಹೋಗಿ ಹೊರಗೆ, ಆಮೇಲೆ ಅಲ್ಲಿ ಶೇಷಶಾಹಿ ದೇವಸ್ಥಾನಕ್ಕೆ ಬೇಕಾದ್ರು ಹೋಗಿ ಅಂತ ಹೇಳಿದ್ರಂತೆ. ಆದ್ರೆ ಅವ್ರು ಈಗ ಪ್ರಭುಪಾದರು ಏನ್ ತಿಳ್ಕೊಂಡ್ರು, ನನ್ಗೆ ಅಲ್ಲಿ ಹೋಗಿ ಏನ್ ಮಾಡ್ತೇನೆ, ನಾನು ಇಲ್ಲಿ ಭಕ್ತಿ ಸಿದ್ಧಾಂತ ಅವರ ಮಾತನ್ನು ಕೇಳಬೇಕು, ನಾನು ಶ್ರವಣ ಮಾಡಬೇಕು. ಅಲ್ಲಿ ಅವರಿಗೆ ಶ್ರವಣದ ಆಸಕ್ತಿ ಇದ್ದಿತ್ತು. ಸೊ ಗುರುವಿನಿಂದ ಕೇಳ್ಕೋಬೇಕು, ಸನ್ಯಾಸಿಗಳಿಂದ ನಾವು ಕೇಳಬೇಕು, ಕೃಷ್ಣನ ಬಗ್ಗೆ ಕೇಳಬೇಕು, ಕೃಷ್ಣ ಕಥೆಗಳ ಶ್ರವಣ. ಹಾಗಾಗಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಆಮೇಲೆ ಅವರಿಗೆ ಅಲಹಾಬಾದಲ್ಲಿ 1932ನೇ ಇಸ್ವಿನಲ್ಲಿ ದೀಕ್ಷೆ ಕೊಟ್ರು. ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ, ಅವರು ಕರೆದು ದೀಕ್ಷೆ ಕೊಟ್ರಂತೆ. ಇಲ್ಲಿ ದೀಕ್ಷೆ ಕೊಡ್ಲಿಕ್ಕೆ ಅವರಿಗೆ ಯಾವ ತರ ಆಗಿನ ಕಾಲದಲ್ಲಿ ಈ ತರ ಎಲ್ಲ ಇರ್ತಿರ್ಲಿಲ್ಲ. ಅವರು ಅಭಯನನ್ನು ನೋಡಿದ್ರು. ಅವನಿಗೆ ಅವರ ವರ್ತನೆ ಕೂಡ ಇಷ್ಟ ಆಯ್ತು. ಯಾಕೆಂತಂದ್ರೆ ಅವನಿಗೆ ಶ್ರವಣ ಮಾಡ್ಲಿಕ್ಕೆ ಆಸಕ್ತಿ ಇದೆ. ಸೊ ಅವನಲ್ಲಿ ಕ್ವಾಲಿಫಿಕೇಶನ್ ಏನಿತ್ತು ಅಂದ್ರೆ ಕೇಳಲಿಕ್ಕೆ ಗುರುವಿನಿಂದ, ಆದ್ರೆ ಆ ಒಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಂದ ಏನು ಅವ್ರು ಹೇಳ್ತಾರೆ ಅವರ ಕೃಷ್ಣ ಕಥೆಯನ್ನ ಕೇಳಲಿಕ್ಕೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ನಾನು ಅವರಿಗೆ ಶಿಷ್ಯತ್ವವನ್ನ ಕೊಟ್ಟೆ ಅಂತ ಹೇಳ್ತಾರೆ ಎಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು. ಮತ್ತು ಒಂದು ವಿಚಾರ ಅಂತಂದ್ರೆ, ಅಲ್ಲಿ ಹರಿನಾಮ ದೀಕ್ಷೆ ಕೊಟ್ರು, ಮತ್ತೆ ಜೊತೆಗೆ ಅವರಿಗೆ ಬ್ರಾಹ್ಮಣ ದೀಕ್ಷೆಯನ್ನು ಕೊಟ್ರು. ಹೀಗೆ 2 ದೀಕ್ಷೆಗಳನ್ನು ಒಟ್ಟೊಟ್ಟಿಗೆ ಕೊಟ್ರು. ಹಾಗಾಗಿ ಈ ತರ ಆಗ್ತಾ ಇರೋದು ಬಹಳ ರೇರು. ಯಾಕೆಂದ್ರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಅವರಿಗೆ ಫಸ್ಟ್ ಇನಿಷಿಯೇಷನ್ ಕೊಟ್ಟು, ಅಂದ್ರೆ ಹರಿನಾಮ ದೀಕ್ಷೆ ಕೊಟ್ಟು, ಆಮೇಲೆ ಎಷ್ಟೋ ಸಮಯ ಆದ್ಮೇಲೆ ಅವರಿಗೆ ಅವರ ಪ್ರೋಗ್ರೆಸ್ ಎಷ್ಟಿದೆ ನೋಡ್ಕೊಂಡು ಅವರಿಗೆ ಸೆಕೆಂಡ್ ಇನಿಷಿಯೇಷನ್ ಬ್ರಾಹ್ಮಣ ದೀಕ್ಷೆ ಕೊಡ್ತಿದ್ರು. ಆದರೆ ಅಭಯ ಚರಣರಿಗೆ ಒಂದೇ ಸುತ್ತಿಗೆ ಒಟ್ಟಿಗೆ ಹರಿನಾಮ ದೀಕ್ಷೆ ಬ್ರಾಹ್ಮಣ ದೀಕ್ಷೆ 2 ಕೊಟ್ರಂತೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರು. ಹಾಗಾಗಿ ಹೇಳ್ತಾರೆ, ಈಗ ಭಕ್ತಿ ಸಿದ್ಧಾಂತ ಇವರಿಗೆ ಅಭಯ ಚರಣರಿಗೆ ಏನ್ ಹೆಸರು ಬಂತು? ದೀಕ್ಷೆ ಹೆಸರು ಕೇಳಿದರೆ
ಅಭಯ ಚರಣಾರವಿಂದ ಅಂತ ಕೊಟ್ರಂತೆ. ಅಭಯ ಚರಣ ಅರವಿಂದ ಅಂತ. ಅರವಿಂದ ಅಂದ್ರೆ ಅದು ಲೋಟಸ್ ಅಂದ್ರೆ ಕಮಲ. ಸೊ ಹಾಗಾಗಿ ಅಭಯ ಚರಣಾರವಿಂದ, ಅರವಿಂದ ಹೇಳಿದ್ರೆ ಆಡ್ ಆಯ್ತು ಅವರ ಹೆಸರಿಗೆ, ಅಭಯ ಚರಣಾರವಿಂದ ಅಂತ ಅವರಿಗೆ ಹೆಸರು ಬಂತು. ಸೊ ಹಾಗಾಗಿ ಇಲ್ಲಿ ಅವರಿಗೆ ಅಲ್ಲಿ ಏನಾಯ್ತು ಅಂತಂದ್ರೆ ಇದರ ಮಧ್ಯೆ ಅವರು ಫಾರ್ಮಸ್ಯೂಟಿಕಲ್ ಬಿಸಿನೆಸ್ ನಡೆಸ್ತಾ ಇದ್ರು. ಅಲ್ಲಿ ತುಂಬಾ ಲಾಸ್ ಆಯ್ತು, ಏನು ಕಳವಾಯ್ತು, ತುಂಬಾ ತೊಂದರೆಗಳು ಬಂದವು, ಅವರಿಗೆಲ್ಲ ಸಾಲದಲ್ಲಿ ಬಿದ್ರು. ಆಮೇಲೆ ಹಾಗಾಗಿ ಇಲ್ಲಿ ಏನಾಗಿದೆ, ಅವರು ಕಾರ್ತಿಕ್ ಬೋಸ್ ಜೊತೆ ಹೇಳಿದ್ರು, ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ನೀನೆಲ್ಲ ತಕೊಂಡ್ಬಿಡು ವಹಿಸ್ಕೊ ಅಂದ್ರೆ. ಅದೇ ಬೋಸ್ ಅವರಿಗೆಲ್ಲ ಅಲ್ಲಿ ಸೂಪ್ ಕುಡಿಸಿದ್ರಲ್ಲ ಅದೇ ಬೋಸ್ ಅವ್ರ ಹತ್ರ ಎಲ್ಲ ಏನ್ ಮಾಡಿದ್ರು, ನೀವು ಪ್ರಯಾಗ ಮತ್ತೆ ಇಲ್ಲಿ ಫಾರ್ಮಸಿಲೆಲ್ಲ ನೀವು ಅದು ತಕೊಂಡ್ಬಿಡಿ, ಮತ್ತೆ ಎಲ್ಲ ಇದನ್ನ ನನಗೆ ಸಾಕು ಅಂತ ಹೇಳಿದ್ರಂತೆ, ಅದು ಬಿಟ್ರಂತೆ. ಸೊ ಹಾಗಾಗಿ ಅವರದ್ದೆಲ್ಲ ಸಾಲ ಎಲ್ಲ ಹೋಯ್ತು. ಆದ್ರೆ ಆ ಅದು ಅಭಯ ಅವರು ಅನ್ಎಂಪ್ಲಾಯ್ಡ್ ಆದ್ರು, ನಿರುದ್ಯೋಗಿ ಆದ್ರು ಫೈನಲಿ. ಆಮೇಲೆ ಅವರು ಏನ್ ಮಾಡಿದ್ರು, ತನ್ನದೇ ಒಂದು ಫ್ಯಾಕ್ಟ್ರಿ ತಗೊಳ್ತಾರೆ ಮಾಡಿದ್ರು ಇನ್ನು ಅಲಹಾಬಾದಲ್ಲಿ. ಆಮೇಲೆ ಅವರು ಅವರು ಅಲಹಾಬಾದ್ ಬಿಟ್ಟು ಅವರು ಮುಂಬೈಗೆ ಬಂದ್ರು. ಈಗ ಇಲ್ಲಿ ವ್ಯಾಸ ಪೂಜೆ ಆಫರಿಂಗು ಇಲ್ಲಿ ಫೆಬ್ರವರಿ 25, 1935 ಅಲ್ಲಿ ಭಕ್ತಿ ಸಿದ್ಧಾಂತ ಅವರ 62ನೆಯ ಜನ್ಮದಿನ ಆಗಿತ್ತು. ಆಗ ಅಭಯಚರಣರು ಒಂದು ಪದ್ಯವನ್ನು ಬರೆದರು, ಪೊಯಮನ್ನು ಬರೆದರು. ಅದರಲ್ಲಿ ಏನ್ ಬರೆದಿದ್ದಾರೆ ಕೇಳಿದರೆ, ಮೊದಲನೇ ಸ್ಟ್ಯಾಂಜದಲ್ಲಿ ಅಬ್ಸಲ್ಯೂಟ್ ಈಸ್ ಸೆಂಟಿಯೆಂಟ್ ದೌ ಹ್ಯಾಸ್ ಪ್ರೂವ್ಡ್ ಅಂದ್ರೆ ಭಗವಂತ ಅದು ಸಾಕಾರ, ಮತ್ತೆ ಅದನ್ನ ಪ್ರೂವ್ ಮಾಡಿದ್ದೀರಿ. ಮತ್ತೆ ಆ ಒಂದು ನಿರಾಕಾರ ಅದೊಂದು ಕೆಲಮಿಟಿ ಅಂದ್ರೆ ಅದೊಂದು ರೀತಿಯ ಅಂದ್ರೆ ಏನ್ ಹೇಳ್ತಾರೆ ಕೆಲಮಿಟಿ ಅಂತಂದ್ರೆ ಅದೊಂಥರ ಇದಿದ್ದಂಗೆ, ಅಂದ್ರೆ ದುರಂತ ಇದ್ದಂಗೆ. ಸೊ ಹಾಗಾಗಿ ಅದು ಹೋಗಿದೆ, ನೀವು ಸಾಕಾರವನ್ನ ನೀವು ಪ್ರೂವ್ ಮಾಡಿದ್ದೀರಿ, ನಿರಾಕಾರದ ಒಂದು ದುರಂತ ಹೋಗಿದೆ ಅಂತ ಹೇಳಿ ಬರೆದಿದ್ದಾರೆ. ಅದನ್ನು ಎಲ್ಲ ಓದಿದ್ರು ಇವರು, ಪೊಯಮ್ ಅನ್ನು ಬರೆದಿದ್ರಲ್ವಾ 62ನೇ ಬರ್ತ್ಡೇಗೆ. ಸೊ ಅದನ್ನೆಲ್ಲ ಪೊಯಮ್ ಅನ್ನು ಓದಿ ಅವರಿಗೆ ಭಕ್ತಿ ಸಿದ್ಧಾಂತರಿಗೆ ತುಂಬಾ ಖುಷಿ ಆಯ್ತಂತೆ. ಹಾಗಾಗಿ ಅವ್ರು ಹೇಳಿದ್ರಂತೆ, ಅವರು ತನ್ನ ಒಂದು ಅವರು ಭಕ್ತಿ ಸಿದ್ಧಾಂತರೆಲ್ಲ ಸ್ವಲ್ಪ ಇದೆಲ್ಲ ಪುಸ್ತಕಗಳನ್ನೆಲ್ಲ ಕೆಲವೊಂದು ಪತ್ರಿಕೆಗಳನ್ನೆಲ್ಲ ಕಡೆ ಎಡಿಟ್ ಪತ್ರಿಕೆಗಳನ್ನೆಲ್ಲ ಮಾಡ್ತಾ ಇದ್ದಿದ್ರು. ಅದರ ತಮ್ಮ ಪತ್ರಿಕೆಯಲ್ಲಿ ಹಾರ್ಮೋನಿಸ್ಟ್ ಅಂತ ಒಂದು ಪತ್ರಿಕೆ ಇತ್ತು, ಅದರಲ್ಲಿ ಅಭಯಚರಣರು ಏನ್ ಬರೆದ್ರು ಅವ್ರದ್ದು ಬರೆದಿದ್ದನ್ನೆಲ್ಲ ನೀವು ಇದನ್ನ ಮಾಡಿ ಪ್ರಿಂಟ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಕೂಡ ನಾವು ತಿಳ್ಕೋಬಹುದು, ಅಭಯಚರಣರು ಅವರಿಗೆ ಆಧ್ಯಾತ್ಮ ವಿಚಾರದಲ್ಲಿ ಬರೆಯುವಂತಹ ಎಷ್ಟು ತುಡಿತ ಇತ್ತು. ಮುಂದೆ 70ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಬೆಳೆವ ಸರಿ ಮೊಳಕೆಯಲ್ಲಿ ಅಂತ ಅವರಿಗೆ ಚಿಕ್ಕಂದಿನಿಂದಲೇ ಇಲ್ಲಿ ಬರೆಯುವ ಹವ್ಯಾಸ, ಆಧ್ಯಾತ್ಮ ವಿಚಾರವನ್ನ ಬಂದಿದ್ದು ಅದು. ಮತ್ತೆ ತುಂಬಾ ಚಂದವಾಗಿ ಗಂಭೀರವಾಗಿ ಬರೆದಿದ್ರು. ಸೊ ಹಾಗಾಗಿ ಇಲ್ಲಿ ಮುಂದೆ ಅವರಿಗೆ ಹೇಳಿದ್ರಂತೆ, ಅಭಯಚರಣರು ಯಾಕೆ ಅಲ್ಲಿ ಇರ್ತಾರೆ ಮುಂಬೈಯಲ್ಲಿ, ತಮ್ಮ ಜೊತೆ ಇಲ್ಲಿ ಬಾಂಬೆ ಸೆಂಟ್ರಿಗೆ ಬರ್ಲಿ ಅಂತ. ಸೊ ಹಾಗಾದ್ರೆ ಅಲ್ಲಿ ಭಕ್ತಿ ಸಿದ್ಧಾಂತ ಹೇಳಿದ್ರು, ಅವರು ನಿಮ್ ಜೊತೆ ಬೇಡ, ಅಲ್ಲೇ ಹೊರಗೆ ಇರ್ಲಿ, ಅವ್ರ ಜೀವನ ಮಾಡ್ಲಿ, ಅವ್ರಿಗೆ ಯಾವಾಗ ಟೈಮ್ ಬರುತ್ತೋ ಅವ್ರು ಎಲ್ಲವನ್ನೂ ಅವರಷ್ಟಕ್ಕೆ ಅವರೇ ಮಾಡ್ತಾರೆ ಅಂತ. ಸೊ ಹಾಗಾಗಿ ಈ ಅಭಯಚರಣ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ತಮ್ಮ ಶಿಷ್ಯನಲ್ಲಿ ಮುಂದೆ ಅವ್ರು ಮಾಡ್ತಕ್ಕಂತಹ ಯಾವ ರೀತಿಯ ಸಾಧನೆಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿತ್ತು. ಅವರಿಗೆ ಗೊತ್ತಿತ್ತು ಶಿಷ್ಯನಲ್ಲಿ ಏನಾಗ್ಬಹುದು ಅಂತ, ಶಿಷ್ಯನ ಒಂದು ಮುಂದಿನ ಭವಿಷ್ಯ ಕೂಡ ಅವರಿಗೆ ಗೊತ್ತಿತ್ತು ಅಂತ ಇಲ್ಲಿ ಅರ್ಥ ಆಗತ್ತೆ. ಹಾಗಾಗಿ ಇಲ್ಲಿ ನವೆಂಬರ್ ತಿಂಗಳು 1935 ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅಭಯರಿಗೆ ಏನ್ ಹೇಳಿದ್ರು, ನಿನಗೆ ಯಾವಾಗ್ಲಾದ್ರೂ ಹಣ ಇದ್ರೆ ನೀನು ಪುಸ್ತಕವನ್ನ ಪ್ರಿಂಟ್ ಮಾಡು. ಸೊ ಹಾಗಾಗಿ ಫಸ್ಟ್ ಇದರಲ್ಲಿ ಮೀಟಿಂಗ್ ಅಲ್ಲಿ ನೀನು ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞೆ ಹರಡು ಅಂದ್ರು. ಈಗ ಈಗ ದೀಕ್ಷೆ ಆದ ಮೇಲೆ ಅವರಿಗೆ 1935 ಇಸ್ವಿಯೊಳಗೆ ನಿನಗೆ ಯಾವಾಗ ನಿನ್ನ ಹತ್ರ ಹಣ ಇರುತ್ತೆ ನೀನು ಪುಸ್ತಕವನ್ನು ಪ್ರಿಂಟ್ ಮಾಡು. ಸೊ ಹಾಗಾಗಿ ಇಲ್ಲಿ ಇವು ಎರಡು ವಿಚಾರಗಳನ್ನು ತನ್ನ ಗುರುಗಳು ಹೇಳಿದ್ದು, ಎರಡು ವಿಚಾರ, ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡು, ಪುಸ್ತಕಗಳನ್ನು ಬರೇ, ನಿನ್ನಲ್ಲಿ ದುಡ್ಡಿದ್ರೆ ಪುಸ್ತಕಗಳನ್ನ ಪ್ರಿಂಟ್ ಮಾಡು. ಅವೆರಡನ್ನು ಅವರು ಅತ್ಯಂತ ಉತ್ಸಾಹದಿಂದ ಮಾಡಿ ತೋರಿಸಿದ್ದಾರೆ. ಗುರುವಿನ ಒಂದು ಹೇಳಿದ್ದನ್ನ ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅವರು ಗುರು ಹೇಳಿದ ಹಾಗೆ 70ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ರು, ಬರೆದರು ಮತ್ತು ಪ್ರಿಂಟ್ ಮಾಡಿದ್ರು. ಸೊ ಡೀಪ್ಲಿ ಕನ್ಸರ್ನ್ ಭಕ್ತಿ ಸಿದ್ಧಾಂತ ಹೇಳಿದ್ರು. ಭಕ್ತಿ ಸಿದ್ಧಾಂತ ಏನ್ ಹೇಳಿದ್ರು, ತುಂಬಾ ಅವರಿಗೆ ನೊಂದಿದ್ರಂತೆ. ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಕಲ್ಕತ್ತಾ ಗೌಡಿಯ ಮಠದ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಜಾರ ಇದ್ದಿತ್ತು.
ಹಾಗಾಗಿ ಸ್ವಲ್ಪ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅದನ್ನೇ ಅವ್ರು ಹೇಳಿದ್ರು. ಅವರು ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ತಾವು ತಮ್ಮ ಆಧ್ಯಾತ್ಮ ಗುರುಗಳ ಹತ್ರ ಯಾವ ಕ್ವಶನ್ ಕೇಳಿರ್ಲಿಲ್ವಂತೆ. ಆದ್ರೆ ಒಂದೇ ಒಂದು ಹೇಳ್ತಿದ್ರಂತೆ, ಹೌ ಶಾಲ್ ಐ ಸರ್ವ್ ಯು ಅಂತ, ನಾನು ಹೇಗೆ ನಿನಗೆ ಸೇವೆ ಮಾಡ್ಲಿ ಅಂತ. ಸೊ ಹಾಗಾಗಿ ಇಲ್ಲಿ ಇದ್ರಲ್ಲಿ ಏನು ತಿಳ್ಕೋಬೇಕು ಅಂತಂದ್ರೆ, ಶ್ರೀಲ ಪ್ರಭುಪಾದರು ಹೇಗೆ ತಮ್ಮ ಗುರುಗಳಲ್ಲಿ ನಾನು ನಿಮಗೆ ಏನಂತ ಸೇವೆ ಮಾಡ್ಲಿ ಅಷ್ಟೇ, ಬೇರೆ ಯಾವ ಕ್ವಶನ್ ಇಲ್ಲ ಅವ್ರು ಕೇಳಿದ್ದು. ಹಾಗೆ ನಾವು ಕೂಡ ಕಲ್ತ್ಕೋಬೇಕು, ವೈಷ್ಣವರಲ್ಲಿ ನಾವು ಹೇಗೆ ಸೇವೆ ಮಾಡ್ಲಿ ಅಂತ ಕೇಳಲಿಕ್ಕೆ. ಹಾಗಾಗಿ 2 ವಾರಗಳ ನಂತರ ಅಭಯರಿಗೆ ಅವರ ಪ್ರಶ್ನೆಗೆ ಉತ್ತರ ಬಂತು. ಅಲ್ಲಿ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ನನಗೆ ನಿನ್ನ ಮೇಲೆ ತುಂಬಾ ವಿಶ್ವಾಸ ಇದೆ, ಫುಲ್ಲಿ ಕಾನ್ಫಿಡೆಂಟ್. ಮತ್ತೆ ನಿನ್ನ ಒಂದು ವಿಚಾರಗಳನ್ನ, ನಿನ್ನ ವಾಗ್ವಾದಗಳನ್ನ ಇಂಗ್ಲಿಷ್ ನಲ್ಲಿ ನೀನು ಬರಿತೀಯಾ, ಮತ್ತೆ ಬೇರೆ ಬೇರೆಯ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ನೀನು ಹೇಳ್ತೀಯ, ನನಗೆ ಗೊತ್ತುಂಟು ಅಂತ ಹೇಳಿದ್ರಂತೆ. ಅದು ಉತ್ತರ ಬರೆದಿದ್ರು ಅವರು ನಾನು ಏನು ಸೇವೆ ಮಾಡ್ಲಿ ಅಂತ ಕೇಳಿದಕ್ಕೆ ಉತ್ತರ ಬರೆದಿದ್ರು. ಈ ತರ ಹೀಗೆ ಮಾಡ್ತಕ್ಕಂಥದ್ದು ನಿನಗೂ ಒಳ್ಳೇದು, ಮತ್ತು ನಿನ್ನಿಂದ ಯಾರು ಕೇಳ್ಕೊಳ್ತಾರೆ, ನಿನ್ನಿಂದ ಏನೇನು ಕೇಳ್ತಾರೆ ಅವರಿಗೂ ಕೂಡ ಇದು ಒಳ್ಳೇದು ಅಂತ ಹೇಳಿದ್ರು. ಆ ತರವಾಗಿ ಅವರಿಗೆ ಬರೆದಿದ್ರು. ಆಮೇಲೆ, I have every hope that you can turn yourself into a very good English preacher if you serve the mission to inculcate the novel impression of Lord Chaitanya's teachings in the people in general as well as philosophers and religionists. ಅಂದ್ರೆ ಏನ್ ಹೇಳಿದ್ರು ಅಂದ್ರೆ, ನನಗೆ ನೀನು ತುಂಬಾ ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಬೋಧಿಸ್ತೀಯಾ, ಮತ್ತು ಈ ಚೈತನ್ಯ ಮಹಾಪ್ರಭುಗಳ ಮಿಷನ್, ಗುರಿ, ಸೊ ಅದನ್ನ ನೀನು ಅಂದ್ರೆ ಜನರಿಗೆ ತಿಳಿಸ್ತೀಯಾ ನೀನು, ಮತ್ತೆ ಎಲ್ಲರಿಗೂ ತಿಳಿಸ್ತೀಯಾ, ಮತ್ತೆ ತತ್ವಜ್ಞಾನಿಗಳಿಗೂ ತಿಳಿಸ್ತೀಯಾ ಅಂತೆಲ್ಲ ಇವರು ಹೇಳಿದ್ರು, ಗುರುಗಳು ಹೇಳಿದ್ರು, ಅವರಿಗೆ ಲೆಟರ್ ನಲ್ಲಿ ಬರೆದಿದ್ರು. ಆಮೇಲೆ ಶ್ರೀಲ ಪ್ರಭುಪಾದರು ಶ್ರೀಲ ಭಕ್ತಿ ಸಿದ್ಧಾಂತರು ಜನವರಿ 1, 1937 ಇಸ್ವಿನಲ್ಲಿ ಅವರು ಈ ಲೋಕವನ್ನ ಬಿಟ್ಟು ಹೋದ್ರು. ಸೊ ಹಾಗಾಗಿ ಇಲ್ಲಿ ನಮಗೆ ತಿಳಿತಕ್ಕಂಥದ್ದಂದ್ರೆ, ಅವರು ತುಂಬಾ ಕಡಿಮೆ ಸಮಯ ಮಾತ್ರ, ತುಂಬಾ ಕಡಿಮೆ ಟೈಮ್ ಮಾತ್ರ ಗುರುಗಳ ಹತ್ರ ಪರ್ಸನಲಿ ಮೀಟ್ ಆಗಿದ್ದಾರೆ, ಕೆಲವು ಬೆರಳೆಣಿಕೆಯಷ್ಟು. ಆದರೆ ಅವರಿಂದ ಎಷ್ಟು ಪ್ರಭಾವಿತರಾಗಿದ್ದಾರೆ, ಮತ್ತು ಆ ಗುರುಗಳಿಂದ ಎಷ್ಟು ವಿಚಾರಗಳನ್ನ ಅವರು ಅಂದ್ರೆ ತಮಗೆ ಕೊಟ್ಟಂತಹ ಏನು ಮಾಡಬೇಕು ಅಂತ ಕೆಲಸವನ್ನು ಕೊಟ್ಟಿದ್ದಾರೆ, ಅದನ್ನ ಅವರು ತುಂಬಾ ನಿಷ್ಠೆಯಿಂದ ಮಾಡಿದ್ದಾರೆ, ಗುರುವಿನ ವಾಕ್ಯವನ್ನು ಪರಿಪಾಲಿಸಿದ್ದಾರೆ, ಮತ್ತು ಗುರುವಿನ ಅವರು ಇದಕ್ಕೆ ಕೂಡ, ಕರುಣೆಗೆ ಕೂಡ, ಅನುಗ್ರಹಕ್ಕೆ ಕೂಡ ಅವರು ಪಾತ್ರರಾಗಿದ್ದಾರೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರ ಜೀವನದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ತುಂಬಾ ಕಡಿಮೆ ಅಂತ ಕಾಣುತ್ತೆ. ಮಾತಾಜಿ, ಟೈಮ್ ಆಯ್ತಲ್ವಾ? ಹರೇ ಕೃಷ್ಣ. ಉಳಿದಿದ್ದನ್ನು ನಾಳೆ ಮಾಡುವ ಅಲ್ವಾ? ಹರೇ ಕೃಷ್ಣ. 9 ಗಂಟೆ ಆಯ್ತಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ.